ನಮಸ್ಕಾರ. ದಿನದ ವಿದ್ಯಮಾನಗಳ ಪ್ರಚಲಿತ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಾವು ಚರ್ಚೆ ಮಾಡ್ತಿರುವಂಥ ವಿಷಯ ರಾಜಪಥಕ್ಕೆ ಅಡ್ಡಿ. ಮಂಗಳೂರಿನಲ್ಲಿ ವರುಣನ ಆರ್ಭಟದಿಂದಾಗಿ ಇಡೀ ನಗರವೇ ಅಲುಗಾಡಿದಂಥ ಪರಿಸ್ಥಿತಿ ನಮಗೆಲ್ಲರಿಗೂ ಕೂಡ ಗೊತ್ತು. ಆ ದಿನ ಅನುಭವಿಸಿದವರಿಗೆ ಗೊತ್ತು. ಹಾಗಂತ ಆ ದಿನಕ್ಕೆ ಅದು ಸೀಮಿತ ಅಲ್ಲ. ಬಹಳ ದಿನಗಳ ನಂತರವೂ ಈಗಲೂ ಕೂಡ ಆ ದಿನ ಏನು ಸಮಸ್ಯೆಗಳನ್ನು ಅನುಭವಿಸಿದರೋ ಈಗಲೂ ಕೂಡ ಆ ಸಮಸ್ಯೆಯಿಂದ ಹೊರ ಬಂದಿಲ್ಲ ಅಂತ ಅನ್ನೋದು ನಮ್ಗೆ ಕಾಣ್ತಾ ಇದೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಇತ್ತೀಚೆಗೆ ಚರ್ಚೆ ಆಗ್ತಾ ಇರುವಂಥದ್ದು ರಾಜಕಾಲುವೆಗಳು. ಯಾವಾಗ ಮಂಗಳೂರಿನಲ್ಲಿ ವರುಣನ ಆರ್ಭಟಕ್ಕೆ ಇಡೀ ನಮ್ಮ ಕಾಲುವೆಗಳು ನೀರು ಹರಿಯದೇ ಇರುವಂಥ ಪರಿಸ್ಥಿತಿಯಲ್ಲಿ ರಸ್ತೆಗಳಲ್ಲಿ ನೀರು ಹರಿತದೆ, ಮನೆ ಅಂಗಳಕ್ಕೆ ಬಂದು ಮನೆಯೊಳಗೆ ನೀರು ಹರಿತದೆ, ಜನ ವ್ಯವಸ್ಥೆ ಅಸ್ತವ್ಯಸ್ತ ಆಗ್ತದೆ. ಆಗ ನಮ್ಗೆ ಗೊತ್ತಾಗ್ತದೆ ನಮ್ಮಲ್ಲಿ ಒಂದು ರಾಜಕಾಲುವೆ ಇದೆ ಅಥವಾ ಕಾಲುವೆಗಳಿದ್ದಾವೆ ಅಂತ ಅನ್ನುವಂಥದ್ದು. ಈ ಕಾಲುವೆಗಳನ್ನು ಮತ್ತೆ ಗೊತ್ತಾಗ್ತದೆ ಈ ಕಾಲುವೆಗಳನ್ನು ಒತ್ತುವರಿ ಮಾಡಲಾಗಿದೆ ಅಂತ ಅನ್ನುವಂಥದ್ದು. ಬಹುಶಃ ಇದೀಗ ಜಿಲ್ಲಾಧಿಕಾರಿಗಳು ಹೊರಡಿಸಿದ ಆದೇಶದ ಅನ್ವಯ ಈ ಬಗೆಗೆ ತನಿಖೆಗಳು ನಡೀತಾ ಇದ್ದಾವೆ. ಆದರೆ ಕೆಲವೆಡೆಗಳಲ್ಲಿ ಈ ಬಗೆಗೆ ಬಹಳಷ್ಟು ಅರ್ಜಿಗಳನ್ನು ಸಲ್ಲಿಸಲಾಗಿದ್ದರೂ ಕೂಡ ಸಂಬಂಧಪಟ್ಟಂತ ಇಲಾಖೆ ಮಾನಪ ಆಗಲಿ, ಮೂಡ ಆಗಲಿ ಮತ್ತು ಜಿಲ್ಲಾಡಳಿತವಾಗಲಿ ಈ ಬಗೆಗೆ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವುದು ಆರೋಪ. ಡಿವೈಎಫ್ಐ ಸಂಘಟನೆ ಈ ಬಗೆಗೆ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಿವೈಎಫ್ಐ ಮುಖಂಡ ಮತ್ತು ಕಾರ್ಪೊರೇಟರ್ ದಯಾನಂದ ಶೆಟ್ಟಿ ಅವರು ಇದ್ದಾರೆ ನಮ್ಮ ಜೊತೆಗೆ. ಅವ್ರ ಜೊತೆ ಮಾತನಾಡೋ ಜೊತೆಗೆ ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಈ ಬಗೆಗೆ ಕೊಡಬಹುದಾಗಿದೆ ವೀಕ್ಷಕರೇ. ಎಸ್, ದಯಾನಂದ ಶೆಟ್ಟಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊನ್ನೆ ಪ್ರತಿಭಟನೆಯನ್ನ ನಡೆಸಿದೆ, ಏನು ಯಾವ ವಿಚಾರ ಬಗ್ಗೆ ಪ್ರತಿಭಟನೆ? ಅದೇ ಮಂಗಳೂರು ಮುಳುಗಿ ಹೋಯಿತು, ಒಂದು ಭೀಕರ ಮಳೆಗೆ ತತ್ತರಿಸಿ ಹೋಯಿತು. ಕಳೆದ ಹಲವಾರು ವರ್ಷಗಳ ನಂತರ, ಒಂದು 10-15 ವರ್ಷದ ನಂತರ ಈ ಮಳೆ ಬಂದಿದೆ. ಆದರೆ ಈ 10-15 ವರ್ಷಗಳಲ್ಲಿ ಮಂಗಳೂರನ್ನು ಇಲ್ಲಿನ ವ್ಯವಸ್ಥೆ ಸಾಧಾರಣ ಮಣ್ಣು ಹಾಕಿ ಬಿಲ್ಡಿಂಗ್ಗಳನ್ನು ಕಟ್ಟಿ ಅಲ್ಲಲ್ಲಿ ಮುಳುಗಿಸಿ ಬಿಟ್ಟಿದೆ. ಇದರ ನೇರ ಪರಿಣಾಮ ಮೊನ್ನೆಯ ಮಳೆಗೆ ನೀರು ಹರಿದು ಹೋಗದೆ ಸಮಸ್ಯೆ ಉಂಟಾಗಿದೆ. ಈ ವಿಚಾರದಲ್ಲಿ ಮೊನ್ನೆ ತಾನೇ ಎಚ್ಚೆತ್ತುಕೊಂಡ್ರು. ಜಿಲ್ಲಾಡಳಿತ ಇರ್ಬೋದು, ನಗರಾಡಳಿತ ಇರ್ಬೋದು, ಎಲ್ಲ ತಪ್ಪುಗಳು ಈ ರಾಜಕಾಲುವೆಗಳ ಒತ್ತುವರಿಯಿಂದ ಅನ್ನುವಂಥದ್ದನ್ನು ಅವರೇ ಸ್ವತಃ ಒಪ್ಪಿಕೊಂಡ್ರು. ಮತ್ತು ಅದನ್ನು ಸರ್ವೆ ಮಾಡ್ತೇವೆ, ಎಲ್ಲ ವಶಪಡಿಸ್ಕೊಳ್ತೇವೆ ಅನ್ನುವಂಥ ಏನು ವರದಿಗಳು ಬಂದು. ಆದರೆ ನಮ್ಮ ಪ್ರಶ್ನೆ ಏನಂದರೆ, ಇಷ್ಟರವರೆಗೆ ಏನಾಯಿತು? ಇಷ್ಟರವರೆಗೆ ಯಾಕೆ ಮಾಡಿಲ್ಲ? ಕಾನೂನುಗಳಿದ್ದಾವೆ, ನ್ಯಾಯ ನೀತಿಗಳಿದ್ದಾವೆ, ಎಲ್ಲವೂ ಇದ್ದು ಕೂಡ ಯಾಕೆ ಹೀಗೆ ಈ ಕಳ್ಳತನ ಆಯಿತು ಅನ್ನುವಂಥದ್ದು. ಈಗ ನೀವು ಪ್ರತಿಭಟನೆ ಮಾಡೋದಕ್ಕಿಂತ ಮೊದಲೇ ಜಿಲ್ಲಾಧಿಕಾರಿಗಳು ಕೂಡ ಆದೇಶ ಹೊರಡಿಸಿದ್ದಾರೆ ಮತ್ತು ತನಿಖೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಗಂತೂ ಅದರ ಬಗ್ಗೆ ಗಟ್ಟಿತನದ ವಿಶ್ವಾಸ ಇಲ್ಲ. ಯಾಕಾಗಿ ಇಂದಿನ ವ್ಯವಸ್ಥೆ, ಯಾಕೆಂದ್ರೆ ಇವತ್ತು ಏನು ತಗ್ಗು ಪ್ರದೇಶಗಳನ್ನು ಮಣ್ಣು ಹಾಕಿ ತುಂಬಿಸುವಂಥದ್ದಿರ್ಬೋದು, ಅಥವಾ ಬಿಲ್ಡಿಂಗ್ಗಳನ್ನು ಕಟ್ತಾ ಇರ್ಬೋದು, ಅಥವಾ ಅಂಗಡಿಗಳನ್ನು, ಮಾಲ್ಗಳನ್ನು ಕಟ್ಟುವವರು ಎಲ್ಲರೂ ಪ್ರಭಾವಿ ವ್ಯಕ್ತಿಗಳಾಗಿದ್ದಾರೆ. ಇವರೆಲ್ಲರೂ ರಾಜಕೀಯ ವ್ಯವಸ್ಥೆಯೊಳಗೆ ನುಸುಳಿದ್ದಾರೆ. ತರಿಸ್ಲಿ, ಒಳ್ಳೇದ ಕೆಲಸ. ಅವರಿಗೆ ನಾವು ಪ್ರತಿಭಟನೆ ಮಾಡಿದ್ದು ಅವರಿಗೆ ಬೆಂಬಲಾರ್ಥವಾಗಿ. ಅವ್ರು ಮಾಡ್ತಾ ಇರುವ ಕೆಲಸ ಏನಿದೆ ಅದನ್ನ ಒಂದು ಕೂಲಂಕುಷವಾಗಿ ಯಾವುದೇ ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ ಮಾಡಬೇಕು ಅನ್ನುವಂತ ನಾವು ಇದು ಅವರಿಗೆ ಬೆಂಬಲಾರ್ಥವಾಗಿ ಮಾಡಿದ್ದೇವೆ. ನಾವು ಹಿಂದೆ ಕೂಡ ಹಲವಾರು ಅಧಿಕಾರಿಗಳನ್ನ, ದಕ್ಷ ಅಧಿಕಾರಿಗಳನ್ನ ಇಲ್ಲಿ ನಾವು ಕಂಡಿದ್ದೇವೆ. ಈಗ ಕೊನೆಗೆ ಏನಾಯ್ತಂದ್ರೆ ಅವರ ವರ್ಗಾವಣೆ ಅಥವಾ ಅವರ ಮೇಲೆ ಏನೋ ಸಮಸ್ಯೆಗಳು ಉಂಟಾಗಿ ಅವರು ಕೆಲಸ ಮಾಡದೇ ಇರುವಂತಹ ಒತ್ತಡಗಳು ಅಥವಾ ರಾಜಕೀಯ ಮೇಲಾಟಗಳು ನಾವು ಕಂಡಿದ್ದೇವೆ. ಎಷ್ಟೋ ದಕ್ಷ ಅಧಿಕಾರಿಗಳು ಇಲ್ಲಿನ ಮರಳು ಮಾಫಿಯಾ ಇರ್ಬೋದು, ಅಥವಾ ಬಸ್ಸು ಮಾಲಕರ ಇದು ಹಿಡಿತ ಇರ್ಬೋದು, ಇವೆಲ್ಲದರ ವಿರುದ್ಧ ಜನಪರವಾಗಿ ಕೆಲಸ ಮಾಡಿದಂಥ ಎಷ್ಟೋ ಅಧಿಕಾರಿಗಳ ಮೇಲೆ ರಾಜಕೀಯವಾಗಿ ಅಥವಾ ಅಧಿಕಾರಸ್ಥರ ಏನು ಒತ್ತಡಗಳು ಇರ್ಬೋದು ಅಥವಾ ಅವರ ಮೇಲೆ ಕ್ರಮಗಳು ಇರುವುದನ್ನು ನಾವು ಕಂಡಿದ್ದೇವೆ. ಹಾಗಾಗಿ ಇವರ ಏನು ದಕ್ಷತೆ ಇದೆ ಅದು ದಕ್ಷ ರೀತಿಯಲ್ಲಿ ಅದು ಪಾಲನೆ. ಇದರರ್ಥ ವರದಿ ಬಂದ್ರೂ ಕೂಡ ಬಹಳ ಅದು ಸಂಪೂರ್ಣವಾದ ಕ್ರಮ ಕೈಗೊಳ್ಳಲಿಕ್ಕೆ ಅವರಿಗೆ ಸಾಧ್ಯ ಆಗದೇ ಇರುವಂತ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಈ ಮಾಫಿಯಾಗಳು ಈಗ ಭೂಮಿಯನ್ನ ಈಗ ನಾವು ಕಾಣ್ತೇವೆ. ರಾಜಕಾಲುವೆಯ ಅಕ್ಕಪಕ್ಕದಲ್ಲಿ ಯಾರು ಕಟ್ಟಿಕೊಂಡಿದ್ದಾರೆ, ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ, ಇವರ ಪ್ರಭಾವ ಎಷ್ಟು? ಯಾರೋ ಬಡವರು ಏನೋ ಜೋಪಡಿ ಕಟ್ಟಿಕೊಂಡ್ರೆ ಅದನ್ನು ಸುಲಭವಾಗಿ ಎತ್ತಬಹುದು, ಅಥವಾ ಯಾರೋ ಒಂದು ಕೊಳವೆಯನ್ನು ಹಾಕಿ ಅಲ್ಲಿಗೆ ಏನೋ ಅಂಗಡಿಯವರು ಅಥವಾ ಬೇರೆಯವರು ಏನೋ ಮಾಡಿದ್ರೆ ಅದನ್ನು ಸುಲಭವಾಗಿ ಎತ್ತಬಹುದು. ಆದರೆ ಪ್ರಭಾವಿಗಳ ಈ ಒತ್ತುವರಿಯನ್ನ ನಿಭಾಯಿಸುವಲ್ಲಿ ಕೂಡ ಯಾವುದೇ ಇದನ್ನು ತೋರಿಸಬಹುದು ಪಕ್ಷಪಾತವನ್ನು ತೋರಿಸಬಾರದು, ಅಥವಾ ಯಾವುದೇ ರಾಜಕೀಯ ಒತ್ತಡಗಳು ಬಂದ್ರೆ ಅದಕ್ಕೆ ಮಣಿಬಾರದು. ಈಗ ನೀವು ಗುರುತಿಸಿರುವಂತದ್ದು ಎಲ್ಲೆಲ್ಲ ನೀವು ಅರ್ಜಿಗಳನ್ನು ಕೊಟ್ಟಿದ್ದೀರಾ? ನಾನು ನಗರ ಪಾಲಿಕೆಯ ಪ್ರತಿನಿಧಿಯಾಗಿದ್ದೇನೆ, ಸದಸ್ಯನಾಗಿದ್ದೇನೆ. ನಮ್ಮ ಮುಖ್ಯವಾಗಿ ಕೂಳೂರು ಪ್ರದೇಶ, ಕೂಳೂರು ರಾಯಕಟ್ಟೆ ಅನ್ನುವ ಪ್ರದೇಶ ಇದೆ.
ಅದು ಅಲ್ಲಿ ಒಂದು ದೊಡ್ಡ ಬೃಹತ್ ರಾಜಕಾಲುವೆ ಇದೆ. ನಾನು ಕಳೆದ 2 ವರ್ಷ ಹಿಂದೆನೆ ಜಿಲ್ಲಾಧಿಕಾರಿಯವರಿಗೆ ಮನವಿ ಮಾಡಿದ್ದೆ. ಅಲ್ಲಿ ರಾಜಕೀಯ ಒತ್ತುವರಿ ಆಗ್ತಾ ಇದೆ. ಒಂದು ಕಡೆ ಕೆಲವೊಂದು ಅಂಗಡಿಗಳನ್ನು ಕಟ್ಟಿದ್ದಾರೆ, ಇನ್ನೊಂದು ಕಡೆ ರಸ್ತೆಯನ್ನು ಮಾಡ್ತಾ ಇದ್ದಾರೆ ಬಿಲ್ಡರ್ಗಳು. ಅಂದರೆ ಖಾಲಿ ಜಾಗವನ್ನು, ಗದ್ದೆಯ ಜಾಗವನ್ನು ತಗೊಂಡು ಅಲ್ಲಿಗೆ ಅವರಿಗೆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅನುಮತಿ ಸಿಗಬೇಕಾದ್ರೆ ಅಲ್ಲಿ ಅಗಲದ ರಸ್ತೆ ಬೇಕು. ಹಾಗಾಗಿ ಇದಕ್ಕೆ ಚರಂಡಿಗೆ ಮಣ್ಣು ಹಾಕಿ ಅದನ್ನು ಅಗಲ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಹಿಂದಿನ ಜಿಲ್ಲಾಧಿಕಾರಿಗಳಿದ್ರು ಇಬ್ರಾಹಿಂ ಅವರು. ಆ ಸಂದರ್ಭದಲ್ಲಿ ಮನವಿ ಕೊಟ್ಟಿದ್ದೇನೆ ಮತ್ತು DYFI ಸಂಘಟನೆಯಿಂದ ಪ್ರತ್ಯೇಕ ಮನವಿಯನ್ನು ಕೊಡಲಾಯಿತು. ಅದು ತಹಶೀಲ್ದಾರ್ ಅವರಿಗೆ ಬಂತು. ತಹಶೀಲ್ದಾರ್ ಅವರು ಬಂದ ಮೇಲೆ ಅದು ಅಲ್ಲಿಗೆ ನಿಂತೋಯ್ತು. ಸರ್ವೇಯರ್ ಬರಬೇಕಿತ್ತು. ಆ್ಯಕ್ಚುಲಿ ನಾವೇನು ಹೇಳಿದ್ದೇವೆ ಅಂದರೆ, ಈಗ ಏನು ಚರಂಡಿ ಇದೆ, ರಾಜಕಾಲುವೆ ಇದೆ, ಅದನ್ನು ಹೂಳು ತೆಗಿಬೇಕಾದ್ರೆ ಅದೇ ಪಕ್ಕದಲ್ಲಿ ಒಂದು ರಸ್ತೆ ನಿರ್ಮಾಣ ಆಗಬೇಕಾಗಿದೆ. ಇಲ್ಲದ್ರೆ ಅಲ್ಲಿ JCB ಅಥವಾ ಇಟಾಚಿ ಯಂತ್ರ ಹೋಗಬೇಕಾದ್ರೆ ಅಥವಾ ಯಾವುದೇ ಲಾರಿಯಿಂದ ಅಲ್ಲಿ ತುಂಬಿಸಿ ತರಬೇಕಾದ್ರೆ ಯಾವುದೇ ವ್ಯವಸ್ಥೆ ಇಲ್ಲ. ಹಾಗಾಗಿ ರಸ್ತೆ ನಿರ್ಮಾಣ ಮಾಡಬೇಕಾದ್ರೂ ಅಲ್ಲಿ ಕಾಲುವೆಯ ಜಾಗ ಎಷ್ಟಿದೆ ಅನ್ನುವಂತ ಗುರುತಿಸಬೇಕು. ಒಂದು ಒತ್ತುವರಿ ಆಗಿರುವಂತದ್ದು ಅಥವಾ ಆಗದೇ ಇದ್ದಲ್ಲಿ ಎಲ್ಲಿ ರಸ್ತೆಯನ್ನು ಮಾಡಬಹುದು ಅಥವಾ ಈ ಬಗ್ಗೆ ನಾವು ಒಂದು ಕೂಲಂಕುಷವಾದ ಮನವಿಯನ್ನು ಕೊಟ್ಟಿದ್ದೆವು. ಅದರ ಬಗ್ಗೆ ಏನು ಕ್ರಮ ಕೈಗೊಳ್ಳಲಿಲ್ಲ. ಈಗ ನಿಮ್ಮ ಪ್ರದೇಶ, ನಿಮ್ಮ ವಾರ್ಡ್ ಅನ್ನು ತೆಗೆದುಕೊಳ್ಳಿ, ಪಂಜಿಮೊಗರು ಮತ್ತು ಬಂಗ್ರಕೂಳೂರು, ಅಂದ್ರೆ ಒಂದೊಮ್ಮೆ ಬಹಳ ಮಳೆ ನೀರು ನಿಲ್ತಾ ಇದ್ದಂತ ಜಾಗ ಜೌಗು ಪ್ರದೇಶಗಳು ಹೆಚ್ಚಾಗಿ, ಮತ್ತೊಂದೆಡೆ ಗುಡ್ಡ ಪ್ರದೇಶ ಇದೆ, ಇನ್ನೊಂದು ಕಡೆಯಲ್ಲಿ ಫಲ್ಗುಣಿ ನದಿ ಹರಿತದೆ. ಇಲ್ಲಿ ಎಲ್ಲ ಈ ನೀರು ನಿಲ್ತಾ ಇದ್ದಂತ ಜಾಗಗಳು ಏನಿದ್ದಾವೆ ಅಲ್ಲೆಲ್ಲ ಕೂಡ ಈಗ ಬಡಾವಣೆಗಳಾಗಿವೆ, ಕಟ್ಟಡಗಳು ಆಗಿವೆ. ಬಹುಶಃ ಮೊನ್ನೆಯ ಸಂದರ್ಭದಲ್ಲಿ ಇವರೆಲ್ಲರೂ ಸಮಸ್ಯೆಗಳನ್ನ ಒಳಗಾಗಿದ್ದಾರೆ ಅಂತ ಅನ್ನೋದು ಬಹಳ ಸ್ಪಷ್ಟ. ಇದೀಗ ನೀವು ಹೇಳುವಂತದ್ದು ಬೃಹತ್ ಜಾಗಗಳನ್ನ, ಅಂದ್ರೆ ಬಹು ಸೆನ್ಸಿಗಿಂತಲೂ ಎಕರೆ ಜಾಗಗಳನ್ನ ಪಡೆದುಕೊಂಡು ಅಲ್ಲಿ ಕಟ್ಟಡಗಳನ್ನ ಕಟ್ಟುವವರು ಇಲ್ಲಿ ಈಗ ಏನು ಅಲ್ಲಿ ರಾಜಕಾಲುವೆಗಳನ್ನು ಗುರುತಿಸಬೇಕಾಗಿದೆ ಅಥವಾ ಕಾಲುವೆಗಳನ್ನ ಮಾಡಿನೇ ಅವರು ಕಟ್ಟಡ ಕಟ್ಟಬೇಕಾಗಿದೆ. ಅವರಿಗೆ ಮಣ್ಣು ಹಾಕಿರುವಂತ ಜಾಗದಲ್ಲೂ ಕೂಡ ಅವರೆಲ್ಲೂ ಕಾಲುವೆಗಳನ್ನು ಮಾಡುವಂತ ಕೂಜಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವಂಥದ್ದು. ಸಾಧ್ಯ ಇದೆ. ಎಲ್ಲಿ ಟೌನ್ ಪ್ಲಾನಿಂಗ್ ಏನಿದೆ, ನಮ್ದು ನಗರಾಭಿವೃದ್ಧಿ ಪ್ರಾಧಿಕಾರ ಇದೆ, ಯಾವುದೇ ಖಾಲಿ ಜಾಗಗಳನ್ನ, ಚೌಗು ಪ್ರದೇಶಗಳನ್ನ ತುಂಬಿಸಿ ಲೆವೆಲ್ ಮಾಡುವಾಗ ಅಲ್ಲಿ ಕಡ್ಡಾಯವಾಗಿ ಅನುಮತಿಯನ್ನು ಪಡ್ಕೊಳ್ಬೇಕು. ಅಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕು, ರಾಜಕಾಲುವೆನೇ ಬೇಕಂತ ಇಲ್ಲ, ಸಣ್ಣ ಸಣ್ಣ ಕಾಲುವೆಗಳು ಬೇಕಾಗ್ತದೆ, ಚರಂಡಿಗಳು ಬೇಕಾಗ್ತವೆ. ಒಂದು 100 ಮನೆ ಕಟ್ಟಲಿಕ್ಕೆ ಒಬ್ಬ ವ್ಯಕ್ತಿ ಜಾಗವನ್ನು ಲೆವೆಲ್ ಮಾಡೋದಾದ್ರೆ ಅಲ್ಲಿ ಎಷ್ಟು ಚರಂಡಿ ಬೇಕು, ಎಷ್ಟು ರಸ್ತೆ ಬೇಕು, ಎಷ್ಟು ಸ್ಕ್ವೇರ್ ಫೀಟ್, ಅದು ಎಷ್ಟು ಅಗಲ ರಸ್ತೆ ಬೇಕು, ಇವೆಲ್ಲವೂ ನಿಯಮಾವಳಿಗಳಲ್ಲಿದೆ. ಅದರ ಪಾಲನೆ ಆಗ್ತಾ ಇಲ್ಲ. ಯಾರೋ ಒಬ್ಬ ಮಣ್ಣು ತುಂಬಿಸ್ತಾನೆ, ಇನ್ನೊಬ್ಬರಿಗೆ ಮಾರಿ ಹೋಗ್ತಾರೆ. ಅವ್ರೇನ್ ಮಾಡ್ತಾರೆ, ಅವರಲ್ಲಿ ಮನೆಯನ್ನ ಕಟ್ತಾರೆ, ತಗ್ಗು ಅಂತ ನೋಡುದಿಲ್ಲ, ನೀರು ಮಳೆಗಾಲದಲ್ಲಿ ನೆರೆ ಬರ್ತದಂತ ನೋಡುದಿಲ್ಲ, ಅವ್ರ ಮನೆ ಕಟ್ತಾರೆ, ಇನ್ನೊಬ್ಬರಿಗೆ ಮಾರಿ ಹೋಗ್ತಾರೆ. ಯಾರೋ 3ನೇ ಬಂದಲ್ಲಿ ಮನೆ ಕಟ್ಟಿ ಕೂತ್ಕೊಳ್ತಾರೆ, ಅವರು ಅಲ್ಲಿ ಸಮಸ್ಯೆಗಳಾಗ್ತಾರೆ. ಅಲ್ಲಿ ಆದ್ರೆ ರಸ್ತೆ ಇರುವುದಿಲ್ಲ. ಓಕೆ, ಈಗ ಒಂದೊಮ್ಮೆ ಏನಾಗಿರ್ತದೆ, ಗದ್ದೆ ಆಗಿರ್ತದೆ ಅಥವಾ ಜೌಗು ಪ್ರದೇಶ ನೀರು ನಿಂತಿರುವಂತ ಜಾಗ ಆಗಿರ್ತದೆ. ಆದ್ರೆ ನೀರು ಹರಿದು ಹೋಗ್ಲಿಕ್ಕೆ ಬೇರೆ ಒಂದು ರಾಜಕಾಲುವೆ ಅಂತ ಹೇಳುವುದೇನಿದೆ ಅದೊಂದು ಇದೆ ಅಲ್ವೇ. ಆದ್ರೆ ಒಂದು 10 ಎಕರೆ ಜಾಗದಲ್ಲಿ ಏಕ್ದಮ್ ಇವರು ಮಣ್ಣು ಹಾಕಿ ಒಂದು ಸಣ್ಣ ಸಣ್ಣ ತೋಡುಗಳನ್ನು ಕಟ್ಟುವಾಗ ಮಳೆ ನೀರು ನಿಲ್ತಾ ಇದ್ದಂತ ಜಾಗ ಬಹುಶಃ 2-3 ತಿಂಗಳು ಮಾತ್ರ ಅಲ್ಲಿ ನೀರು ನಿಲ್ಲುವುದಿಲ್ಲ. ಅಲ್ಲಿ ಮಕ್ಕಳು ಕ್ರಿಕೆಟ್ ಆಟ ಆಡ್ತಾ ಇದ್ರೆ ಹಿಂದಿನ ನಾವು ಇದನ್ನು ನೋಡ್ಕೊಳ್ಳೋದು. ಈಗ ಅಲ್ಲಿ ಮಣ್ಣು ಹಾಕಿ ಕಟ್ಟಡಗಳು ಆಗಿವೆ ಅಥವಾ ಆಗ್ಲಿಕ್ಕಿದೆ ಅಂತ ಅನ್ನುವಂಥದ್ದು. ಹಾಗಿರುವಾಗ ಇಲ್ಲಿ ಸ್ಪಷ್ಟವಾಗಿ ನೀವು ಅರ್ಜಿಗಳನ್ನ ಸಲ್ಲಿಸುವಾಗ ಜಿಲ್ಲಾಧಿಕಾರಿಗಳಿಗೆ ಈಗ ಇಷ್ಟು ಎಕರೆ ಜಾಗ ಇದೆ, ಈ ರಾಜಕಾಲುವೆ ಒಂದು ಏನೋ ಇದೆ, ಈಗ ಕುಳೂರು 4th ಮೈಲ್ ನಲ್ಲಿ ಒಂದು ಕಾಲುವೆ ಇದೆ, ಅಥವಾ ಕುಳೂರಿನಲ್ಲಿ ಪಂಜಿಮುಗೇರಿನಲ್ಲಿ ಹರಿದು ಬರ್ಲಿಕ್ಕೂ ಕೂಡ ಒಂದು ಕಾಲುವೆಗಳೆಲ್ಲ ಇವೆ. ಅದು ಬಿಟ್ರೆ ಹೊಸದಾಗಿ ಮಣ್ಣು ಹಾಕಿರುವಂತ ಪ್ರದೇಶಗಳಲ್ಲಿ ಇಂತಹ ರಾಜಕಾಲುವೆಗಳನ್ನು ಮತ್ತೆ ಇವರು ತೋಡ್ಬೇಕಾದಂತ ಅವಶ್ಯಕತೆ ಇಲ್ವಾ ಅನ್ನೋದು ಇದೆ. ಅಂದ್ರೆ ನೀವು ಸಲ್ಲಿಸಿರುವಂತ ಅರ್ಜಿಯಲ್ಲಿ ಇದೆ. ಅಂದ್ರೆ ನಂತರ ಅಲ್ಲಿ ಈ ರಾಯಕಟ್ಟದಿಂದ ಬಂಗ್ರಕೂಳೂರಾಗಿ ಏನು ಈಗ ಗೋಲ್ಡ್ ಪಿಂಚ್ ಸಿಟಿಯನ್ನ ಮಾಡಿದ್ದಾರೆ. ಅದು ಕೂಡ ಅದು ತಗ್ಗುದಾದ ಪ್ರದೇಶ ಆಗಿತ್ತು. ಅಲ್ಲಿ ಕೂಡ ಮಣ್ಣುಗಳನ್ನ ಲೆವೆಲ್ ಮಾಡಿ ಏನು ರಾಜಕಾಲುವೆ ಇದೆ ಅದರ ಇಕ್ಕೆಲೆಗಳಲ್ಲಿ ಮಣ್ಣು ಹಾಕಲಾಗಿದೆ. ಕಳೆದ ಬಾರಿ ಒಂದು ಕಾರ್ಯಕ್ರಮ ಆಗುವಾಗ ಅದು ಸಂಪೂರ್ಣ ಮುಚ್ಚಿ ಕೂಡ ಹಾಕಿದ್ರು. ಆ ಬಗ್ಗೆ ನಾವು DC ಅವರ ಗಮನಕ್ಕೆ ತಂದು ಪತ್ರಿಕೆಗೆಲ್ಲ ಬಂದ ನಂತರ ಮತ್ತೆ ಅದನ್ನು ತೆರವುಗೊಳಿಸಲಾಯಿತು. ನೀರು ಹರಿದು ಹೋಗ್ತಾ ಇತ್ತು. ಮತ್ತೆ ಲಾಸ್ಟ್ ಟೈಮ್ ಕೂಡ ಅಲ್ಲಿ ಏನು ಪೈಪ್ಗಳನ್ನು ಹಾಕಿ ಮತ್ತೆ ಅವರ ಅನುಕೂಲಕ್ಕಾಗಿ ಏನು ಮಾಡಿಕೊಂಡ್ರು. ಆದ್ರೆ ಅಂತ ಅಂದ್ರೆ ಪ್ರಭಾವಿಗಳು ಅವರೊಬ್ಬರೇ ಅಲ್ಲ, ಅಂತ ಹಲವಾರು ಪ್ರಭಾವಿಗಳ ಒತ್ತಡಕ್ಕೆ ಬರುವಂತ ಪರಿಸ್ಥಿತಿ ಇದೆ. ಇನ್ನೊಂದು ಮುಖ್ಯ ವಿಚಾರ ಏನಂದ್ರೆ, ಇವತ್ತು ರಾಜಕಾಲುವೆಗಳು ಕೇವಲ ಕಾಲುವೆಗಳು ಮಾತ್ರ ಅಲ್ಲ, ರಾಜಕಾಲುವೆಗಳಿಂದ ಹೂಳುಗಳನ್ನು ಎತ್ತಬೇಕಾದ್ರೆ ಅಲ್ಲಿ ಏನು ಯಂತ್ರಗಳು ಹೋಗುವಂಥದ್ದು ಅಥವಾ ಇಲ್ಲಿ ಲಾರಿಗಳು ಹೋಗುವಂಥದ್ದು ಹೂಳನ್ನು ತೆಗೆಯಲಿಕ್ಕೆ ಇವುಗಳ ಸೌಕರ್ಯವನ್ನು ಮಾಡಲೇಬೇಕಾಗಿದೆ. ಅಲ್ಲಿ ಬೇಕಾದರೆ ಸರ್ಕಾರದ ಭೂಮಿ ಇಲ್ಲದಿದ್ದರೆ ಖಾಸಗಿಯವರ ಭೂಮಿ ಇದ್ರೂ ಕೂಡ ವಶಪಡಿಸಿಕೊಂಡು ಅದಕ್ಕೆ ಪ್ರೊವಿಷನ್ ಅನ್ನು ಮಾಡಿ ಈಗಲೇ ಇಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ಮತ್ತೆ ಮರುಕಳಿಸ್ತವೆ. ಯಾಕೆಂದ್ರೆ ಒಂದು ವೇಳೆ ಹಣ ಇಟ್ಟರು ಕೂಡ, ಇಷ್ಟು ಲಕ್ಷ ರೂಪಾಯಿ ಹೂಳನ್ನು ತೆಗೆಯಲಿಕ್ಕೆ ಹಣ ಇಟ್ಟರು ಕೂಡ ಯಂತ್ರ ಅಲ್ಲಿ ಹೋಗದೆ, ಅಂದ್ರೆ ಯಂತ್ರವೇ ಚರಂಡಿ ಒಳಗೆ ಮುಳುಗಿದಂತ ಘಟನೆ ಎಷ್ಟೋ ಇದೆ.
4th ಮೈಲಲ್ಲಿ ಹಲವಾರು ಬಾರಿ ಇಳಿಸಿದಂತ ಹಿಟಾಚಿ ಯಂತ್ರ ಅದರಲ್ಲಿ ಹೂಳಿನೊಳಗೆ ಮುಳುಗಿ ಹೋಗಿದೆ. ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ನೀರು ಕೆಸರಿ ಹಾಗಾಗಿ ಮೇಲ್ಗಡೆ 2 ಕಡೆಯಲ್ಲಿ ರಸ್ತೆ ಬೇಕು. ರಸ್ತೆ ಇದ್ರೆ ಮಾತ್ರ 2 ಕಡೆಯಿಂದ ಹೋಗಿ ಅದನ್ನ ಹೂಳು ತೆಗೆಯುವುದಿರ್ಬೋದು ಅಥವಾ ಸಾಗಿಸುವಂತ ವ್ಯವಸ್ಥೆ ಏನಿದೆ ಅದು ಮಾಡಬಹುದು. ಹಾಗಾಗಿ ಮಂಗಳೂರಿನ ನಗರಾದ್ಯಂತ ಎಲ್ಲೆಲ್ಲ ರಾಜಕಾಲುವೆಗಳಿದ್ದಾವೆ ಅವುಗಳನ್ನ ಅವರ ಸುತ್ತದಲ್ಲಿ 2 ಕಡೆ ಒಂದು ರಸ್ತೆಯನ್ನ ನಿರ್ಮಿಸಬೇಕು. ಅದಕ್ಕೆ ಜಾಗವನ್ನು ವಶಪಡಿಸಿಕೊಳ್ಬೇಕು, ಅಥವಾ ಸರ್ಕಾರದ ಜಾಗವನ್ನ ಯಾರು ಒತ್ತುವರಿ ಮಾಡಿದ್ದಾರೆ ಅದನ್ನು ವಶಪಡಿಸಿಕೊಳ್ಬೇಕು. ಅಂದ್ರೆ ಒಂದು ಸೂಕ್ತವಾದ ಒಂದು ಸಮಗ್ರವಾದ ವ್ಯವಸ್ಥೆಯನ್ನು ಮಾಡಬೇಕು. ಅಥವಾ ಈ ಲೇಔಟ್ಗಳನ್ನು ಮಾಡುವಾಗ ಕೂಡ ಅಲ್ಲಿ ಸರಿಯಾದ ತೋಡುಗಳನ್ನು ಇಡೋದಿಲ್ಲ. ಯಾವುದೋ ಮಾಮೂಲಿ ತೋಡು ಇರ್ತದೆ ಅದನ್ನೇ ತೋಡು ಚರಂಡಿ ಅಂತ ಉಪ ಕಾಲುವೆಗಳನ್ನಂತಾಗಿ ಮಾಡಲಾಗ್ತದೆ. ಇದು ಸರಿಯಲ್ಲ. ಸಮಗ್ರವಾದ ಚರಂಡಿ ವ್ಯವಸ್ಥೆಯನ್ನು ಇಲ್ಲಿ ಮಾಡಲೇಬೇಕು, ಇಲ್ಲದ್ರೆ ಸಮಸ್ಯೆ ಮುಂದುವರಿಯುತ್ತದೆ. ಎಸ್, ಈ ರಾಜ ಕಾಲುವೆಗಳನ್ನು ಹಸ್ತಕ್ಷೇಪ ಅಥವಾ ಒತ್ತುವರಿ ಮಾಡುವುದರ ಹಿಂದೆ ರಾಜಕೀಯ ಹಸ್ತಕ್ಷೇಪಗಳು ಇವೆಯೇ? ಮತ್ತು ಈ ರಾಜ ಕಾಲುವೆಗಳ ಹಸ್ತಕ್ಷೇಪ ಮಾಡುವುದರ ಸಂದರ್ಭದಲ್ಲೂ ಕೂಡ ದೊಡ್ಡವರ ಲಾಬಿಗಳಿಗೆ ಸರ್ಕಾರ ಅಥವಾ ಆಡಳಿತ ವ್ಯವಸ್ಥೆ ಮಣಿದಿದೆ ಅಂತ ಅನ್ನುವಂಥದ್ದು. ಮುಂದೆ ಈ ಬಗ್ಗೆ ಚರ್ಚೆ ಮಾಡ್ತೇವೆ. ಸಣ್ಣ ಬ್ರೇಕ್. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ರಾಜಪಥಕ್ಕೆ ಅಡ್ಡಿ ಅಂದ್ರೆ ಬಹಳ ಮುಖ್ಯವಾಗಿ ರಾಜ ನಡಿಗೆಗೆ ಬೇಕಾದಂತ ದಾರಿಗಳನ್ನು ಯಾರಾದರೂ ಅಡ್ಡಿಪಡಿಸಿದ್ರೆ ಹಿಂದೆ ಎಲ್ಲ ಅದಕ್ಕೆ ಶಿಕ್ಷೆ ಆಗ್ತಾ ಇತ್ತಂತೆ. ಅಂದ್ರೆ ಅಷ್ಟೊಂದು ಬಹಳ ಗಟ್ಟಿಯಾಗಿತ್ತು ನಮ್ಮ ಕಾನೂನು. ಆದರೆ ಪ್ರಜಾಪ್ರಭುತ್ವದ ಸರ್ಕಾರ ಬಂದ ನಂತರದಲ್ಲಿ ರಾಜಪಥಕ್ಕೆ ಅಡ್ಡಿಪಡಿಸಿದ್ರು ಕೂಡ ಕ್ಯಾರೆ ಅನ್ನುವಷ್ಟರ ಮಟ್ಟಿಗೆ ಆಗಿಬಿಟ್ಟಿದೆ. ಇದು ನೀರು ಹರಿಯುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕಂತ ಹೇಳಿದ್ರೆ ಮಳೆ ನೀರು ಕೂಡ ಆ ಹರಿದು ಹೋಗುವ ಜಾಗಕ್ಕೆ ಅದಕ್ಕೆ ಅನುವು ಮಾಡಿ ಕೊಡ್ಲೇಬೇಕು. ಹಾಗಾಗಿ ಅದಕ್ಕೆ ರಾಜ ಕಾಲುವೆ ಅಂತ ಹೇಳುವಂಥದ್ದು. ಇಲ್ಲದೆ ಹೋದ್ರೆ ಅದು ನಿಮ್ಮನ್ನೇ ಮುಳುಗಿಸಿ ಬಿಡ್ತದೆ. ಹಾಗಾಗಿ ಅದಕ್ಕೆ ನೀವು ಗೌರವ ಕೊಡ್ಲೇಬೇಕಾದ್ರೆ ಅದಕ್ಕೆ ಅಡ್ಡಿ ಮಾಡುವಷ್ಟರ ಮಟ್ಟಿಗೆ ಬಂದ್ರೆ ಇದಕ್ಕೆ ಏನು ಹೇಳಬೇಕು? ಈಗಾಗಲೇ ಚರ್ಚೆ ಮಾಡ್ತಿದೆ ದಯಾನಂದ ಶೆಟ್ರೆ. ಈಗ ಮಳೆ ನೀರು ನಿಂತ ಜಾಗ ಅಲ್ಲಿ ಒಂದು ಸರ್ಕಾರ ಅಥವಾ ಸಂಬಂಧಪಟ್ಟಂತ ಇಲಾಖೆಗಳು ಗುರುತುಪಡಿಸಿರಬೇಕು, ಇಲ್ಲಿ ನೀರು ನಿಂತದ್ದು ಅಥವಾ ನೀರು ಹರಿದು ಹೋಗುವಂತ ಜಾಗಗಳು ಅಂತ. ಹಾಗಾದ್ರೆ ಈಗ ಬರುವಂತ ಸಮಸ್ಯೆಗಳೇನು, ಅಡ್ಡಿ ಏನು ಅಂತನ್ನುವಂಥದ್ದು. ಈಗ ಒಂದು ಆ ತೋಡುಗಳನ್ನ ಇವರು ಒಳಗೆ ಅಂದ್ರೆ ಇವರ ಜಾಗಕ್ಕೆ ಸೇರಿಸಿಕೊಂಡು ಬಿಟ್ಟಿದ್ರೆ RTC ಕೂಡ ಮಾಡಿದ್ದಾರಾ ಅಂತ ಅನ್ನುವಂಥದ್ದು ಪ್ರಶ್ನೆ. RTC ಹೇಗೆ ಮಾಡ್ಕೊಂಡಿರ್ತಾರೆ? ಈಗ ಅಲ್ಲಿ ಹೋಗುವಾಗ ಏನು ಅಡ್ಡಿಗಳೇನು? ನನ್ನ ಜಾಗದಲ್ಲಿ ಇವರು ಹೋಗ್ಬೇಡ ಅಂತ ಹೇಳ್ತಾರ? ಹೌದು. ಈಗ ಏನಂದ್ರೆ ಹಿಂದೆ ಇದ್ದಂತ ಮಾಮೂಲಿ ತೋಡುಗಳು ಏನಿದ್ದಾವೆ ಅವುಗಳನ್ನ ಮುಚ್ಚಿಕೊಂಡು ಅದು ನಮ್ಮ ಇದರಲ್ಲಿ ರೆಕಾರ್ಡ್ಸ್ ಅಲ್ಲಿ ಇದೆ, ಅಲ್ಲಿ ಏನು ತೋಡು ಇರಲಿಲ್ಲ ಅನ್ನುವಂಥ ವಾದವನ್ನ ಮಾಡ್ತಾರೆ. ಅದಕ್ಕೆ ಸೂಕ್ತ ಏನಂದ್ರೆ ಏನು ಕಾನೂನುಗಳಿದ್ದಾವೆ. ಒಂದು ಖಾಲಿ ಜಾಗವನ್ನ ತುಂಬಿಸುವಾಗ ಅದಕ್ಕೆ ಏನೆಲ್ಲ ಕಾನೂನಾತ್ಮಕ ಪ್ರಕ್ರಿಯೆಗಳು ಬೇಕು, ಅದನ್ನ ಮಾಡದೇ ಇದ್ರೆ ಅಲ್ಲಿ ಯಾವುದೇ ಅನುಮತಿಗಳನ್ನ ಕೊಡಬಾರ್ದು. ಲೇಔಟ್ ಮಾಡ್ಲಿಕ್ಕೆ ಇರ್ಬೋದು, ಮನೆ ಕಟ್ಟಲಿಕ್ಕೆ ಇರ್ಬೋದು, ಯಾವುದನ್ನ ಮಾಡಬಾರ್ದು. ಅದರ ಜೊತೆಗೇನೆ ಏನು ಅಲ್ಲಿ ಅಕ್ರಮವಾಗಿ ಕಟ್ಟಿಕೊಂಡು ಏನು RTC ನನ್ನ ಹೆಸರಲ್ಲಿದೆ ಅಂತ ಕೆಲವು ಅಕ್ರಮವಾಗಿ ಕಟ್ಟಿಕೊಳ್ತಾರೆ. ಅವರಿಗೆ T ಡೋರ್ ನಂಬರ್ ಅನ್ನು ಕೊಡಲಾಗ್ತದೆ ನಗರ ಪಾಲಿಕೆಯಲ್ಲಿ. ಅದು ಇನ್ನೊಂದು ತರದ ವಂಚನೆ. ಯಾರೋ ಬಡವರು ಏನೋ ಕೋಣೆಯನ್ನು ಸೇರಿಸಿಕೊಂಡು ಅಥವಾ ಇನ್ಯಾವುದೋ ಒಂದು ಸಣ್ಣ ಮನೆಯನ್ನು ಕಟ್ಟಿಕೊಂಡ್ರೆ, ಹಂಚಿನ ಮನೆಯೋ ಅಥವಾ ತಾತ್ಕಾಲಿಕ ಮನೆಯೋ ಕಟ್ಟಿಕೊಂಡ್ರೆ ಮಾತ್ರ ಟೆಂಪರರಿ ಡೋರ್ ನಂಬರ್ ಅನ್ನು ಕೊಡ್ಲಿಕ್ಕೆ ಇರುವಂಥದ್ದು. ಆದ್ರೆ ಇವತ್ತೇನಾಗಿದೆ, 3-4 ಮಾಡಿಯ ಕಟ್ಟಡಗಳನ್ನು ಕಟ್ಟಿಕೊಂಡ್ರು ಅದಕ್ಕೆ ಕೂಡ T ಡೋರ್ ನಂಬರ್ ಅನ್ನ ಹಿಂಬಾಗಿಲಿಂದ ಕೊಡಲಾಗ್ತದೆ. ಎದುರಿನಿಂದ ಲೈಸೆನ್ಸ್ ಇರಬೇಕು ಅಥವಾ ಇಷ್ಟು ಅಡಿ ರಸ್ತೆಗೆ ಬಿಡಬೇಕು ಅಥವಾ ಇಷ್ಟೆಲ್ಲ ಕಾನೂನುಗಳಿದ್ದಾವೆ, ಎಲ್ಲವನ್ನ ಪಾಲಿಸಬೇಕು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಯಾರು ಅಕ್ರಮವಾಗಿ ಅನ್ಯಾಯವನ್ನ ಮಾಡ್ತಾರೆ ಅವರಿಗೆ ಟೆಂಪರರಿ ಡೋರ್ ನಂಬರ್ ಕೊಡುವಂತ ವ್ಯವಸ್ಥೆ ಈ ನಗರ ಪಾಲಿಕೆಯಲ್ಲಿ T ಡೋರ್ ನಂಬರ್ ಅನ್ನ ಹಿಂಬಾಗಿಲಿಂದ ಕೊಡುವಂತ ಪ್ರಕ್ರಿಯೆ ಆಗಿರೋದ್ರಿಂದ ಅಲ್ಲಿ ಎಲ್ಲಾ ಕಟ್ಟಡಗಳು ಇವತ್ತು ಹಲವಾರು ಮಂದಿಗೆ ಅಕ್ರಮಗಳನ್ನ ಮಾಡಿಕೊಂಡ್ರೆ, ಮುಖ್ಯವಾಗಿ ಕೂಳೂರು ಪ್ರದೇಶದಲ್ಲಿ ಕೂಡ 1-2 ಕಡೆ ಆಗಿದೆ. ಅಲ್ಲಿ ಅಕ್ರಮವಾಗಿ ಕಟ್ಟಡಗಳನ್ನ ಕಟ್ತಾರೆ, ಯಾವುದೇ ಪರ್ಮಿಷನ್ ಗಳನ್ನು ತೆಗೆಯೋದಿಲ್ಲ, ಏನು ಮಾಡಲ್ಲ. ಅದು ರಸ್ತೆಗೆ ಎಷ್ಟು ಬಿಡಬೇಕು ಯಾವ ಕಾನೂನನ್ನ ಪಾಲಿಸೋದಿಲ್ಲ. ಆದ್ರೆ ಕಾಲಕ್ರಮೇಣ ಏನಾಗ್ತದೆ, ಅವರಿಗೆ ಡೋರ್ ನಂಬರ್ ಸಿಕ್ಕಿರ್ತದೆ. ಅದು ಯಾವ ರೀತಿಯಲ್ಲಿ ಸಿಗ್ತದೆ ಅನ್ನುವಂಥದ್ದು ಗೊತ್ತಿಲ್ಲ. ಅಂದ್ರೆ ಒಂದೊಂದು ಕಡೆ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದೊಂದು ರೀತಿಯ ಕಾನೂನುಗಳಿರ್ತವೆ. ಒಂದೊಂದು ಡಿಪಾರ್ಟ್ಮೆಂಟ್ಗೆ ಈಗ ನಗರ ಪಾಲಿಕೆಯಲ್ಲಿ ಇಂಜಿನಿಯರಿಂಗ್ ಸೆಕ್ಷನ್ಗೂ ಟೌನ್ ಪ್ಲಾನಿಂಗ್ ಸೆಕ್ಷನ್ಗೂ ಯಾವುದೇ ಸಂಬಂಧ ಇರೋದಿಲ್ಲ. ಟೌನ್ ಪ್ಲಾನಿಂಗ್ ಸೆಕ್ಷನ್ಗೂ ರೆವೆನ್ಯೂ ಇಲಾಖೆಗೂ ಯಾವುದೇ ಸಂಬಂಧ ಇರೋದಿಲ್ಲ. ಅದು ಸಪರೇಟ್ ವಿಭಾಗಗಳಾಗಿ ಹೋಗ್ತವೆ. ಮತ್ತೆ ಇಲ್ಲಿನ ಅಧಿಕಾರಿಗಳ ಏನು ಆಂತರಿಕ ಏನು ಭ್ರಷ್ಟಾಚಾರ ಇರ್ಬೋದು ಅಥವಾ ಹೊಂದಾಣಿಕೆಗಳಿರ್ಬೋದು, ಇವುಗಳಿಂದಾಗಿ ಈ ಎಲ್ಲ ಸಮಸ್ಯೆ ಬರ್ತಾ ಇದೆ. ಹಾಗಾಗಿ ಕಟ್ಟುನಿಟ್ಟಿನ ಕಾನೂನುಗಳನ್ನು ಪಾಲಿಸುವವರು ಬೇಕಾಗಿದೆ ಇವತ್ತು. ಈ ರೀತಿಯಾಗಿ ಯಾರು ಅಕ್ರಮ ಮಾಡ್ತಾರೆ ಅವರಿಗೆ ಲೈಸೆನ್ಸ್ ಕೂಡ ಸಿಗ್ತದೆ. ಈಗ ನೀವು ನಿಮ್ಮ ಪ್ರದೇಶದ ಬಗ್ಗೆ ಹೇಳ್ತಾ ಇದ್ದೀರಿ. ಓಕೆ, ನಿಮ್ಮ ಆಸುಪಾಸಿನ ಪ್ರದೇಶಗಳನ್ನು ಕೂಡ ನೀವು ನೋಡಿದ್ದೀರಿ ಅಂತ ಅನ್ನುವಂಥದ್ದು.
ಇಡೀ ಕೊಟ್ಟಾರ ಚೌಕಿ ಅಂತ ಪ್ರದೇಶ ಏನಿದೆ, ನಾನು ಅಲ್ಲಿಂದ ತಗೊಳ್ತೇನೆ. ಈಗ ನಿಮ್ಮದೇ ಪ್ರದೇಶ ಅಂತ ತೆಗೆದುಕೊಳ್ತೇನೆ. ಮಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಇರುವ ಸಮಸ್ಯೆಗೂ ಮತ್ತು ಇದಕ್ಕೂ ಸಂಬಂಧ ಇದೆ ಅಂತ ನಾವು ಹೇಳ್ಬೋದಾಗಿದೆ. ಮತ್ತು ಮೊನ್ನೆ ಮಳೆ ಬಂದು ಒಂದಷ್ಟು ಕೃತಕ ನೆರೆ ಉದ್ಭವ ಆಗಿರುವುದರ ಹಿಂದೆ ಇದೇ ಕಾರಣ ಇರುವಂತದ್ದು. ಯಾಕಂದ್ರೆ ನಾನು ಅವತ್ತು ಹೇಳ್ತಾ ಇದ್ದೆ, ನಮ್ದು ಮಳೆ ಸಂಸ್ಕೃತಿಯ ಬೀಡು ಇದು. ಇಲ್ಲಿ ಮಳೆಗೆ ನಾವು ಅಂಜೋರಲ್ಲ ನಾವು, ಯಾಕಂದ್ರೆ ವರ್ಷದ 6 ತಿಂಗಳು ಕೂಡ ಮಳೆ ಬರುವವರು ನಾವು. ಬೆಂಗಳೂರು ಮೈಸೂರಿನವರಲ್ಲ. ಅಲ್ಲೇ ಆದ್ರೂ ಕೂಡ 10 ಸೆಂಟಿಮೀಟರ್ ಮಳೆ ಬಂತು ಅಂತ ಹೇಳಿದ್ರೆ ಇಡೀ ಊರಿಗೆ ಮುಳುಗು ಹೋಗುವಂತ ಪರಿಸ್ಥಿತಿ ಇಲ್ಲಿ ಹಾಗಿಲ್ಲ. ಹಾಗಾಗಿ ಇಲ್ಲಿ ನೆರೆ ಬಂದದ್ದಿದ್ರೆ ನಾವೇ ಮಾಡಿಕೊಂಡಂತ ಕರ್ಮಗಳು ಇದೆ. ಹಾಗಾಗಿ ಬಹಳ ಸ್ಪಷ್ಟ ಆಗ್ತಾ ಇದೆ. ಚೌಕಿ ಅಂತ ಪ್ರದೇಶದಲ್ಲೂ ಕೂಡ ಬೆಳೆದಿರುವಂತ ಪ್ರದೇಶ, ಇಲ್ಲೂ ಕೂಡ ದೊಡ್ಡದಾದಂತ ರಾಜಕಾಲುವೆಗಳು ಇದೆ ಅಂತ ಹೇಳ್ತಿದ್ದಾರೆ. ಒಂದು ಕಾಲುವೆ ಕಾಣ್ತದೆ, ಆದ್ರೆ ಎಡಬದಿ ಬಲಬದಿ ಎರಡೂ ಕಡೆಗಳಲ್ಲೂ ಕೂಡ ಕಾಲುವೆಗಳಿವೆ. ಆದ್ರೆ ಒಂದು ಕಡೆಯಲ್ಲಿರುವಂತ ಕಾಲುವೆಗಳನ್ನ ಯಾವುದೋ ಗುಟ್ಟಿನಲ್ಲಿ ಇಡಲಾಗ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ನಾನು ಉಡುಪಿಯಿಂದ ಅಂದ್ರೆ ಸುರತ್ಕಲ್ನಿಂದ ಮಂಗಳೂರಿಗೆ ಹೋಗುವ ಕಡೆಯಿಂದ ನಾವು ಎಡಭಾಗದಲ್ಲಿ ಇರುವಂತ ಒಂದು ಇದೇನಿದೆ ಅಂದ್ರೆ ಕೂಳೂರು ಭಾಗದಲ್ಲಿ ಇರುವಂತದ್ದು ಏನಿದೆ ಅದು ಮಾತ್ರ ಗೊತ್ತಾಗ್ತಾ ಇದೆ. ಅದೇ ಬಲಭಾಗದಲ್ಲಿ ಸರಿಸ್ ರೋಡ್ ನ ಪಕ್ಕದಲ್ಲೇ ಒಂದು ಅಲ್ಲಿ ಪೈಪ್ಗಳನ್ನು ಹಾಕಿ ಮುಚ್ಚಿ ಹಾಕಿದ್ದಾರೆ. ಎಸ್, ಅಲ್ಲಿ ಬೇರೆ ಬೇರೆ ಕಂಪನಿಗಳಿದೆ. ಒಂದು VRL ಇದೆ ಕಂಪನಿ ಇದೆ. ಇನ್ನು ಅಲ್ಲಿ ಬೇರೆ ಬೇರೆ ಹೈವೇ ಪಕ್ಕದಲ್ಲಿ ಬಿಲ್ಡಿಂಗ್ ಗಳೆಲ್ಲ ಆಗಿದ್ದಾವೆ. ಅವರೆಲ್ಲರೂ ಆ ಪೈಪ್ಗಳನ್ನ ಹಾಕಿ ಅಥವಾ ಅಲ್ಲಿನ ಒತ್ತುವರಿ ಮಾಡಿಕೊಂಡು ದೊಡ್ಡ ಕಾಲುವೆಗಳನ್ನ ಸಣ್ಣದಾಗಿ ಮಾಡಿಕೊಂಡು ಅವರ ಫ್ಯಾಕ್ಟರಿಗಳನ್ನ ಕಂಪನಿಗಳನ್ನ ಕಟ್ಕೊಂಡಿದ್ದಾರೆ. ಈ ಬಗ್ಗೆ ಇದಕ್ಕೆ ಕೂಡ ನೇರ ಹೊಣೆ ಆಗ್ಬೇಕು ಯಾರು ಅನುಮತಿ ಕೊಟ್ಟವರು. ಈ ನಗರಾಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ಇವ್ರು ನೇರ ಹೊಣೆ ಆಗ್ತಾರೆ. ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ನಂತರ ಮತ್ತೆ ಈ ಸಂವಾದ ಮುಂದುವರಿಯುತ್ತೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮಳೆ ಬಂತು, ಒಂದಷ್ಟು ರಾದ್ಧಾಂತವನ್ನು ಸೃಷ್ಟಿ ಮಾಡಿ ಹೋಗಿದೆ. ಈಗ ರಾಜಕಾಲುವೆ ಬಗ್ಗೆ ಬಹಳ ಚರ್ಚೆಗಳು ಆಗ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂತ ಏನು ಸಮಗ್ರ ವರದಿ ಬಂದ ನಂತರ ಕ್ರಮ ಕೈಗೊಳ್ಳುತ್ತೇನೆ ಅಂತ ಹೇಳ್ತಾರೆ. ಆದರೆ ಏನಾಗಿದೆ, ನಮ್ಮ ರಾಜಕಾಲುವೆಗಳ ಬಗೆಗಿನ ವರದಿಗಳಲ್ಲೇ ಒಂದಷ್ಟು ಮುಚ್ಚಿಟ್ಟುಕೊಳ್ಳುವಂತ ತಂತ್ರಗಳು ಆಗಬಹುದೇ, ಅಥವಾ ವರದಿಗಳು ಬಂದ್ರೂ ಕೂಡ ಕ್ರಮ ಕೈಗೊಳ್ಳದೆ ಇರುವಂತ ರೀತಿಯಲ್ಲಿ ಒತ್ತಡಗಳನ್ನು ಹೇರುವಂತ ಸಾಧ್ಯತೆಗಳಿವೆ ಅನ್ನುವ ಹುನ್ನಾರಗಳು, ಗುಮಾನಿಗಳು ಕೂಡ ಬರ್ತಾ ಇರುವಂತದ್ದು. ಹಾಗಾಗಿ ಡಿವೈಎಫ್ಐನವರು ಮೊನ್ನೆ ಪ್ರತಿಭಟನೆ ಮಾಡಿದ್ರು. ಕಾರ್ಪೊರೇಟರ್ ದಯಾನಂದ್ ಶೆಟ್ಟಿ ಮತ್ತು ಡಿವೈಎಫ್ಐ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಅವರು ಈ ಒಂದು ಪ್ರತಿಭಟನೆ ನೇತೃತ್ವವನ್ನ ವಹಿಸಿದ್ರು. ಓಕೆ ದಯಾನಂದ್ ಶೆಟ್ಟಿ, ಈಗ ಇಲ್ಲಿ ಒಂದಷ್ಟು ರಾಜಕಾಲುವೆಗಳು ಮತ್ತು ಸಣ್ಣ ಸಣ್ಣ ತೋಡುಗಳನ್ನ ಇದ್ದದ್ದನ್ನು ಕೂಡ ಮುಚ್ಚಿರುವಂತದ್ದು, ಅಲ್ಲಿ ಕಟ್ಟಡಗಳನ್ನ ಕಟ್ಟಿದ್ದಾರೆ ಅಂತ ಅನ್ನುವಂಥದ್ದು. ಈಗ ಕೊನೆಯಲ್ಲಿ ನೀವು ಒಂದು ಮಾತನ್ನ ಹೇಳಿದ್ರಿ, ಇಲ್ಲಿ ಒಂದು ಯಾವುದೇ ಒಂದು ಸಣ್ಣ ಮನೆ ಕಟ್ಟಬೇಕಾದ್ರೂ ಕೂಡ ಮೂಡಕ್ಕೆ ಹೋಗ್ಬೇಕು, ಮೂಡಾದಲ್ಲಿ ನಾವು ಪರ್ಮಿಷನ್ ತಗೊಳ್ಬೇಕು. ಅಲ್ಲಿ ಈಗಂತೂ ಇನ್ನೂ ಗಟ್ಟಿ ಮಾಡಿದ್ದಾರೆ. ಹಿಂದೆ ಇಂಥದ್ದೆಲ್ಲ ಇರ್ಲಿಲ್ಲ. ಏನೋ ಒಂದು ಲೈಸೆನ್ಸ್ ಮಾಡಿದ್ರೆ ಕಾರ್ಪೊರೇಷನ್ ಅಲ್ಲಿ ಲೈಸೆನ್ಸ್ ಕೊಡ್ತಾ ಇದ್ರು. ಆದ್ರೆ ಈಗ ಸೆಟ್ ಬ್ಯಾಕ್ ಅದು ಇದು ಮತ್ತೊಂದು ಇನ್ನೊಂದು, ಅವರ ಹತ್ರ ಒಂದು ಇದು ತನ್ನ ಲೆಟರ್ ತನ್ನಿ, ಇವರ ಹತ್ರ ಇನ್ನೊಂದು ಲೆಟರ್ ತನ್ನಿ, ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ಸತಾಯಿಸ್ತಾ ಇರ್ತಾರೆ. ತೋಡು ಬೇಕಿತ್ತು ಅಂತ ಸತಾಯಿಸುದಿಲ್ವಾ ಈ ದೊಡ್ಡ ದೊಡ್ಡ ಬೃಹತ್ ಕಟ್ಟಡ ಕಟ್ಟುವವರಿಗೆ? ಇಲ್ಲ, ಅದಂದ್ರೆ ನಾನು ಅವಾಗಲೇ ಹೇಳಿದಾಗೆ ಎಲ್ಲಿ ಲಾಭ ಇರ್ತದೆ, ಎಲ್ಲಿ ಭ್ರಷ್ಟಾಚಾರ ಇರ್ತದೆ, ಅವುಗಳೆಲ್ಲ ಅಲ್ಲೆಲ್ಲ ಏನು ಯಾವುದೇ ಕಷ್ಟಗಳಿಲ್ಲದೆ ಕೆಲಸಗಳೇ ಆಗಿ ಹೋಗ್ತವೆ. ಯಾವುದೇ ಕಾನೂನುಗಳನ್ನು ಪಾಲಿಸಬೇಕಾಗಿಲ್ಲ. ಇದೇ ನಮ್ಮ ಮಂಗಳೂರನ್ನ ಅರ್ಧ ಮುಳುಗಿಸಿದೆ. ಒಂದು ಈ ನಗರಾಭಿವೃದ್ಧಿ ಪ್ರಾಧಿಕಾರ ಇರ್ಬೋದು ಅಥವಾ ನಗರ ಪಾಲಿಕೆ ಏನು ಟೌನ್ ಪ್ಲಾನಿಂಗ್ ಸೆಕ್ಷನ್ ಇರ್ಬೋದು, ಇವೆಲ್ಲರಲ್ಲಿ ಏನು ಮೇರೆ ಮೀರಿರುವಂಥ ಭ್ರಷ್ಟಾಚಾರ, ಎಲ್ಲವೂ ಹಣ ಕೊಟ್ಟೆ ಮಾಡಿಸಿಕೊಳ್ಳುವಂಥ ಪರಿಸ್ಥಿತಿ ಇದೆ. ಈ ಲಂಚಾವತಾರದಿಂದಾಗಿ ಇವೆಲ್ಲ ಆಗಿರುವಂಥದ್ದು. ಇವತ್ತು ಎಷ್ಟೋ ರಾಜಕಾಲುವೆಗಳ ಪಕ್ಕದಲ್ಲೇ ಕಟ್ಟಡಗಳು ನಿರ್ಮಾಣ ಆಗಿದ್ದಾವೆ. ಹಾಗಾಗಿ ಅವುಗಳನ್ನ ಈಗ ನಿಗ್ರಹಿಸಬೇಕಾಗಿದೆ. ಈಗ ಈ ಪ್ರಶ್ನೆ ಮಾಡುವವರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನಂದ್ರೆ ಎಲ್ಲೆಡೆ ಭ್ರಷ್ಟಾಚಾರದಿಂದ ಈಗ ಸಮಸ್ಯೆ ಆಗಿ ಹೋಗಿದೆ, ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಯಾಕೆ ಇವರಿಗೆ ಕಾನೂನಿನ ಹೆದರಿಕೆ ಇಲ್ಲ, ಯಾಕೆ ಇವರಿಗೆ ಸರ್ಕಾರದ ಹೆದರಿಕೆ ಇಲ್ಲ? ಸರ್ಕಾರ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು. ಮೊನ್ನೆ ಬಂದಂತ ಮಳೆ ವರುಣ ಒಂದು ಅಸ್ತ್ರವನ್ನು ಕೊಟ್ಟು ಹೋಗಿದ್ದಾನೆ. ಬಹುಶಃ ಹೋರಾಟಗಾರರಿಗೆ ಪ್ರಶ್ನೆ ಮಾಡಬೇಕಾದವರಿಗೆ, ನೋಡಿ ಹೀಗಿದೆ ನಿಮ್ಮ ಪರಿಸ್ಥಿತಿ, ಅದು ನಿಮ್ಗೆ ನೀವೇ ಮಾಡ್ಕೊಂಡಿದ್ದೀರಿ, ಅದನ್ನು ಸರಿಪಡಿಸಿಕೊಳ್ಳಿ ಅಂತ ಹೇಳಿ. ಅಂದ್ರೆ ಮನೆಗಳಿಗೆ ಕಟ್ಟುವಾಗ ನಾನು ಒಂದು ವೇಳೆ ಆತನ ಭ್ರಷ್ಟಾಚಾರಕ್ಕೆ ಅಥವಾ ಲಂಚದ ಇದಕ್ಕೆ ನಾನು ಒಳಗಾದ್ರೆ ನನ್ನನ್ನ ಇಡೀ ಆತ ಇದ್ ಮಾಡಿಕೊಂಡಿರ್ತಾನೆ. ಮತ್ತೆ ಎಲ್ಲದಕ್ಕೂ ಒಂದಲ್ಲ ಒಂದು ಕಾನೂನ ಇದನ್ನ ಮಾಡ್ಕೊಳ್ತಾ ಹೋಗ್ತಾನೆ, ಅಥವಾ ತುಂಬಾ ಲೂಸ್ ಆಗಿ ಬಿಟ್ಟು ಬಿಡ್ತಾನೆ. ಏನ್ ತೊಂದರೆ ಇಲ್ಲ, ಅದನ್ನ ಮಾಡಿಬಿಡಿ, ಅಲ್ಲಿ ಪಾರ್ಕಿಂಗ್ ಬೇಡ ಅದು ತೋಡ್, ಅದು ತೊಂದರೆ ಇಲ್ಲ, ಅದು ಮುಚ್ಚಿ ಅಂತ ಹೇಳಿಬಿಡ್ತಾನೆ. ಆದ್ರೆ ಅನುಭವಿಸೋರು ಯಾರು? ಹೌದು, ಈಗ ಒಂದು ಉದಾಹರಣೆನೇ ತಗೊಳ್ಬಹುದು. ಕಳೆದ 2 ವರ್ಷ ಹಿಂದೆ ಬೆಂಗಳೂರು ಮುಳುಗಿದಾಗ ಬೆಂಗಳೂರಲ್ಲಿ ಇದೇ ಸಮಸ್ಯೆ ಬಂದಿತ್ತು. ಏನ್ ಮಾಡಿದ್ರು ಅಂದ್ರೆ ಬಹುತೇಕ ಲೇಔಟ್ಗಳನ್ನೇ ಒಡೆದಾಕಿದ್ರು. ದೊಡ್ಡ ದೊಡ್ಡ ಕಾಲುವೆಯಲ್ಲಿ ಕಟ್ಟಿಕೊಂಡಂತ ಪ್ರಭಾವಿಗಳ ಮನೆ ಈಗಲೂ ಎಲ್ಲವೂ ತೆರವಾಗಿಲ್ಲ.
ಅಲ್ಲಿ ಕೆಲವೊಂದು ಪ್ರಭಾವಿಗಳ ಮನೆ ಇನ್ನೂ ಉಳ್ಕೊಂಡಿದ್ದಾವೆ. ಅದರಲ್ಲಿ ಸಿನಿಮಾ ನಟರಿದ್ದಾರೆ ಅಥವಾ ರಾಜಕಾರಣಿಗಳಿದ್ದಾರೆ, ಹಲವಾರು ಮಂದಿ ಇದ್ದಾರೆ. ಇದು ಹೇಗೆ ಸಾಧ್ಯ ಆಯಿತು ಅಂದ್ರೆ ಇದು ಇಲ್ಲಿ ಕೂಡ ಅಂಥದ್ದೇ ಪರಿಸ್ಥಿತಿ ಬರ್ಬೋದು. ಯಾಕಂದ್ರೆ ಯಾವುದೇ ಈಗ ನಾವು ಒತ್ತುವರಿಯನ್ನು ತೆರವುಗೊಳಿಸುವಾಗ ಇಂಥ ಒತ್ತಡಗಳು ಬರ್ಬೋದು. ಅದರಿಂದ ಇನ್ನು ನಿರ್ದಾಕ್ಷಿಣ್ಯವಾದ ಕ್ರಮ ಕೈಗೊಳ್ಳಬೇಕಾದಂತ ಅಗತ್ಯ ಇದೆ. ಹಾಗಾದ್ರೆ ಬಹಳ ಸ್ಪಷ್ಟ ಇದೆ. ಹೌದು, ರಾಜಕಾಲುವೆಗಳನ್ನು ಯಾರೆಲ್ಲ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಅನ್ನುವಂಥದ್ದು ಬಹಳ ಸ್ಪಷ್ಟ ಇದೆ. ಓಕೆ, ಮತ್ತೊಬ್ರು ಕರೆ ನಮ್ಮ ಜೊತೆಗಿದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ. ಸೌರಾಜ್ ಅಂತ, ಮಾರ್ಣೇಶ್ವರ ಅಂತ. ಹೇಳಿ ಸರ್, ತಮ್ಮ ಅಭಿಪ್ರಾಯ ಮಾತಾಡಿ. ಸರ್, ನಂದು ಒಂದು ಟಿಪ್ಸ್ ಏನಂದ್ರೆ, ಇವಾಗ ಈ ರಾಜ ಕಾಲುವೆಗಳು ಎಲ್ಲ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಬಿಲ್ಡಿಂಗ್ ಗಳಿದೆ. ಆ ಬಿಲ್ಡಿಂಗ್ ಗಳಿಂದ ಈಗ ನೀವು ಆಂಟೋನಿ ಅವರ ಹತ್ರ ಈ ಬಿಲ್ಡಿಂಗ್ ಗಳಿಂದ ಒಂದು ಸರ್ವೆ ಮಾಡಿಸ್ಬೇಕು. ಅವರಿಗೆ ಈ ಬಿಲ್ಡಿಂಗ್ ನವ್ರು ಎಷ್ಟು ಮಂದಿ ಕಸ ಕೊಡ್ತಾ ಇದ್ದಾರೆ ಅಂತ. ಯಾಕೆಂದ್ರೆ ಈ ರಾಜ ಕಾಲುವೆಗಳ ಬದಿಯಲ್ಲಿರೋ ಬಿಲ್ಡಿಂಗ್ ನವರು ಯಾರೊಬ್ರು ಕಸ ಕೊಡ್ತಾ ಇಲ್ಲ ಆಂಟೋನಿ ಅವರಿಗೆ. ಕಿಚನ್ ಇಂದ ಡೈರೆಕ್ಟ್ ಆಗಿ ರಾಜ ಕಾಲುವೆಗೆ ಬಿಸಾಡ್ತಿದ್ದಾರೆ. ಇಲ್ಲಿ ಒಂದು ಸೈಡ್ ಅಲ್ಲಿ ಕಸ ತುಂಬಿಟ್ಟು ಒಂದ್ ಸೈಡ್ ಕಸಕ್ಕೆ ನೆರೆ ಉಂಟಾಗ್ತಿದೆ ಒಂದ್ ಸೈಡ್ ಅಲ್ಲಿ. ಮತ್ತೊಂದು ಈ ರಾಜ ಕಾಲುವೆ ಇದೆ. ಈ ರಾಜ ಕಾಲುವೆಗಳ ಇದು ಈ ಮಣ್ಣು ಅವ್ರು ಹೇಳಿದ್ರು ಇದಕ್ಕೆ JCB ಹೋಗ್ಲಿಕ್ಕೆ ಜಾಗ ಇಲ್ಲ ಅಂತ. ಅದು ಕೂಡ ಅವರು ಹೇಳಿದ್ರು ಕರೆಕ್ಟ್. ಈ JCB ಹೋಗ್ಲಿಕ್ಕೆ ಜಾಗ ಇಲ್ಲ. ನಾನು ಹೇಳಿದನಂದ್ರೆ ಒಂದು ಪ್ಲಾನಿಂಗ್ ಆಗ್ಲಿ, ಈ ಬಿಲ್ಡಿಂಗ್ ಅನಧಿಕೃತ ಬಿಲ್ಡಿಂಗ್ ರಾಜಕಾಲುವೆಗಳ ಬದಿಯಲ್ಲಿ ಕಟ್ಟಿದ್ದಾರೆ. ಒಂದು ಸೈಡ್ ಅಲ್ಲಿ ಅದೊಂದು ಸರ್ವೆ ಆಗ್ಲಿ. ಮತ್ತೊಂದು, ನಾನು ಕನ್ನಡ ಮಾತಾಡೋದ್ರಿಂದ ಒಂದು ಸ್ವಲ್ಪ ತುಳುವಲ್ಲಿ ಅದು ನಂಗೆ ಕಂಫರ್ಟೇಬಲ್ ಆಗುತ್ತೆ. ಇಲ್ಲ, ಕನ್ನಡ ಚೆನ್ನಾಗಿ ಮಾತಾಡ್ತಿದ್ದೀರಿ, ತೊಂದರೆ ಇಲ್ಲ. ತುಳುವಲ್ಲಿ ಕಂಫರ್ಟೇಬಲ್ ಆಗಿದ್ರೆ ಅದರಲ್ಲಿ ಮಾತಾಡಿ. ಸರಿ, ಬೊಕ್ಕೊಂದು ವಿಷಯ ಏನಂತ ಇದು ತುಲೆ ನಮ್ಮ ಕೂಳೂರು ಹಿಡಿದು ನಮ್ಮ ಫ್ಲೈಓವರ್ ಮಿತ್ತು ಪೋನಗ ಅಲ್ಪ ಕೂಳೂರು ಬ್ರಿಡ್ಜ್ ಆಗಿ ಕೂಡಲ ಅಲ್ಪ ನೀರು ಉಂಟು ಏಪಲ್ ಒಪ್ಪುನು. ಇದು ನಾರ್ಮಲ್ ನೆಟ್ವರ್ಕ್ ನೀರು ಉಂಟು ಒಪ್ಪುನು. ಯಾನ್ಕೇನು ಸೀ ಲೆವೆಲ್ ನಮ್ಮ ನದಿ ಲೆವೆಲ್ ಡೌನ್ ಉಂಟು, ಅಲ್ಪ ಸೈಡ್ ಏರಿಯಾಗೆ ಸಂಕ ಉಂಟು. ಆ ಸಂಕ ಹಿಡಿದು ಮಕ್ಳಿಗೆ ಈಸಿ ಆ ನೀರಿನ ಪಾಸ್ ಮಾಡಿ ಆಡಲ್ಲ ಆಯ್ತು. ಅವಳ ಮಂತೊಂದಿಜ್ಜೆ ಒಂಜಿ ಮೇಡವು ಬೊಕ್ಕೊಂಜಿ ಮನ್ಪಿನಿ. ಈ ನಮ್ಮ ಮುಲ್ತಾ BB ಅಲಾಬಿ ರೋಡ್, ಸೆಂಟ್ರಲ್ ಮಾರ್ಕೆಟ್ ಮುಲ್ಪ ಹೆಚ್ಚಿನ ಈ ಮಾರ್ವಾಡಿಸಿನ ಪೂರ ಅಂಗಡಿಲ್ ಜಾಸ್ತಿ ಉಂಟು. ಫಸ್ಟ್ ಆಫ್ ಆಲ್ ಮೊಕ್ಕಲ್ ಅದ ಕಜಾವ್ಲೇನ್ ಡ್ಯಾಡ್ ತೋಡಿಗೆ ದಕ್ಕೊಂದು ಡ್ಯಾಡ್ ತೋಡುದು ಯಾನ್ ನೆತ್ತ ಬಗ್ಗೆ ಲೈವ್ ವಿಡಿಯೋ ಪಾಡಿತ್ತೆ. ನೆಕ್ ಮೊಕ್ಳಿಗೆ ನಮ್ಮ ಮೊಕ್ಳಿಗೆ ಒಂದು ಎಚ್ಚರಿಕೆ ಕೊಟ್ಟಿನಪ್ಪ ಏರ್ಲಿದ್ದೀರಿ ಇನ್ನಿ ಒಂಜವು ದಯಮಲ್ಲ ಇನಿ ಏರ್ಲಕ್ಕೆ ಏನೊಂದಿದ್ದೀರಿ ಮೊಕ್ಳು ಕಜಾವ್ ತೋಡುದಪ್ಪ ನಂಗೆ ಇನಿ ಕೇರಳ ಬಡೊಂದಿದ್ದೀರಿ. ಅದಕ್ಕೋಸ್ಕರ ಮೊಕ್ಕಳು ಮಹಾನಗರ ಪಾಲಿಕೆದಕ್ಕೂ ಕರೆಕ್ಟ್ ಆದ ನೆಕ್ಕೊಂಜಿ ಫೈನ್ ಮಲ್ಪನ ಅಂಚಿಂದ ಒಂದು ಬರಡು ಏರ್ಪುರ ಕಜವನ್ನು ತೋಡು ದಪ್ಪೇರು ರಾಜ ಕಾಲುವೆ ದಪ್ಪೇರು ಮೊಕ್ಕಲೆ ಒಂಜಿ ಕಠಿಣವಾದ ಫೈನ್ ಮಲ್ಪನ ಅಂಚಿಂದ ಒಂಜಿ ರೂಲ್ಸ್ ಬರಡ ಜನಕ್ಕೂ ಲಕ್ಕುಜೇರು ಆಯ್ಕೋ ಸಾಧ್ಯ ಅನ್ಬಿನಿ. ಇನಿ ಕೃತಕ ನೆರೆ ಉಂಟಾರೆ ಮೇನ್ ಜನಕ್ಕುಲ್ಲ ಕಾರಣ ಒಲ್ಲೇರು. ಇನಿ ಅಧಿಕಾರಿ ನಕ್ಲೇನು ಪೊಲಿಟಿಷಿಯನ್ ನಕ್ಲೇನು ದೂರದ ಪ್ರಯೋಜನ ಅಧಿಕಾರಿ ಮಿಸ್ಟೇಕ್ ಉಂಡು ಉಪ್ಪೇನು ನೆಟ್ ಜನಕ್ಕುಲ್ಲ ಮಿಸ್ಟೇಕ್ ಉಂಡು ನೆಟ್ ಅಂದಂದು ಈ ಸಂದರ್ಭಡು ಮುಲ್ಪ ಜನಕ್ಕುಲು ಅಕ್ಲ ಬೇಲೆ ಆವಡು ಎನ್ನ ಒಂಜಿ ಮಲ್ಲ ಬಿಲ್ಡಿಂಗ್ ಕಟ್ಟನ ಆಂಡ್ ಮನ್ಪನೆ ತುರುಪೇರು ಅಕ್ಲ ಬಿಲ್ಡಿಂಗ್ ಮನ್ಪನ ತಪ್ಪುರ್ದಾತ್ರೆ ಇಡೀ ಊರು ಮುರ್ಕೊಂದುಂಡು ಐಟ್ ಅಧಿಕಾರಿ ಆ ಬಿಲ್ಡಿಂಗ್ ಒಂಜಿ ಓನರ್ ಕಾರಣ ಆದುಪ್ಪೆ ಅಂದಂದು ಕರೆಕ್ಟ್. ನೆತ್ತ ಬಗ್ಗೆ ದಾಯ್ತುಲೆ ಇನಿ ನೆತ್ತ ಬಗ್ಗೆ ಕಠಿಣ ಕ್ರಮ ದೆತ್ತೊಂಜಿ ದಯಬನ್ಲಿಗೆ ಇನಿ ಕಠಿಣ ಕ್ರಮ ದೆತ್ತೊಂದು ಪೋನ ಗಾಯದಲ್ಲ ಮುಕ್ಕಲ ಕಿಸೆಕ್ ಕಾಸ್ತಲ್ಲ ಗಾಡಿಗೆ ಮುಚ್ಚಿದು ಉಟ್ಪೆ ಐಕೊಂಡ್ ಮಿನಿ ಇತುಲೆ ಲಾಸ್ಟ್ ಟೈಮ್ DC ಪೊನ್ನುರಾಜ್ ಬತ್ತಿತ್ತೇರು ಆರು ಪೊನ್ನುರಾಜ್ ಬನ್ನಗ ಒಂಜಿ ಮಾರ್ಗಾಡ್ ಮೊಕ್ಕಲ ಶೀಟ್ ಅವರು ಅನಧಿಕೃತ ಮೊಕ್ಕಲ ಫ್ಲೆಕ್ಸ್ ಅವಾರ್ಡ್ ಒಂಜಿ ಉಂಟು ಬರೋಂಜಿ ಉಂಟು ಇತ್ತುಂಡು ಆರು ಪೋಯಿ ಬೊಕ್ಕ ಕೂಡ ಸುರಾಂಡು ಯಾಕೆ ಇನ್ನು ಪೊನ್ನುರಾಜ್ಗೆ ಪೋಡಿಯವರಿಗೆ ಬಾಕಿದಾಗ ಪೋಡಿದ್ದೀರ ಅನ್ಕೇನು ಇನ್ನು ಓಲಾವಡ್ ಬಂದವರು ಓಲಾವಡ್ ಮೊಕ್ಕಲ ಅಂಗಡಿ ಒಂಜಿ 50% ಅಂಡ 90% ಮೊಕ್ಕಲ ಸಾಮಾನ್ ಪೂರ ಮಾರ್ಗಾಡ್ ಉಪ್ಪುಂಡು. ಇನ್ನು ಎಲ್ಲ ಕೇನ್ ನಕ್ಲಿದ್ದೇರು ಕೇಂದ್ರ ಪೋನ ಮೊಕ್ಲು ದಮ್ ಇಜ್ಜಿ ಯಾನ ಅನ್ಪಿನಿ ಇನಿ ಪೊನ್ನುರಾಜ್ ಅಂಚಿನ DC ನಮ್ಮ ಊರಿಗೆ ಬರಡಿಗೆ ಸರಿ ಆಪುಂಡು ಪೂರ. ದೀಪ ಶೆಟ್ಟಿ ಗಾರೆ ಥ್ಯಾಂಕ್ಸ್. ಸೌರಾಜ್ ಓಕೆ, ಅಂದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಕಟ್ಟಡಗಳನ್ನ ಕಟ್ಟುವ ಸಂದರ್ಭದಲ್ಲೂ ಕೂಡ ಇಲ್ಲಿ ಆಗ್ತಾ ಇರುವಂತಹ ಎಡವಟ್ಟುಗಳು ಅಂದ್ರೆ ಗೊತ್ತಿದ್ದೇ ಆಗಿದೆ, ಗೊತ್ತಿಲ್ಲದೆ ಆಗಿರುವಂತದ್ದಲ್ಲ. ಹಾಗಾಗಿ ಈಗ ನಾನು ಹೇಳ್ತಾ ಇರುವಂತದ್ದು ಎಲ್ಲ ತಪ್ಪುಗಳನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇದೆಯಾ ಅಂತ ನೀವೇನೋ ಒತ್ತಡ ಹಾಕಿದ್ರೆ ಪ್ರತಿಭಟನೆ ಮಾಡಿದ್ದೀರಿ. ಸಾಧ್ಯ ಇದೆ, ಇಂಥ ಜಾಗೃತ ಜನರಿಂದ ಸಾಧ್ಯ ಇದೆ. ಈಗ ಅವರೇ ಒಂದೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಕಸ ವಿಲೇವಾರಿಯ ದೊಡ್ಡ ಸಮಸ್ಯೆ ಇದೆ. ಅಂದ್ರೆ ಜನರು ಕೂಡ ಎಷ್ಟೊಂದು ಬೇಜವಾಬ್ದಾರಿ ವಹಿಸ್ತಾರೆ ಅಂದ್ರೆ ಸಿಕ್ಕಲ್ಲಿ ಬಿಸಾಡ್ತಾರೆ.
ಎಲ್ಲಿ ಖಾಲಿ ಜಾಗ ಇರ್ತದೆ, ಎಲ್ಲಿ ಹೊಳೆಗಳಿರ್ತವೆ, ಎಲ್ಲಿ ಚರಂಡಿ ಇರ್ತದೆ, ಎಲ್ಲ ಕಡೆ ಕಸ ಹಾಕುವಂಥದ್ದು ಏನಿದೆ ಅಂದ್ರೆ ಅದು ಒಂದು ಮಾತ್ರ ಅಲ್ಲ, ಅಂದ್ರೆ ಜನರು ಈ ಬಗ್ಗೆ ಜಾಗೃತರಾಗಬೇಕು ಅನ್ನೋಂಥದ್ದು. ಈ ಬಗ್ಗೆ ನೋಡಿ, ಈಗ ನೆರೆ ಬಂದು ಇಷ್ಟೆಲ್ಲ ಅನಾಹುತ ಆಗಿದೆ, ಅಂದ್ರೆ ಜನರು ಹೆಚ್ಚಾಗಿ ಎಲ್ಲೋ ಮಾತಾಡೋದನ್ನ ನಾವು ಕಾಣ್ತಾ ಇದ್ದೀವಿ. ಇದು ಮತ್ತೊಬ್ಬರಿಗೆ ಕರೆ ಮಾಡ್ತಾ ಇದ್ದಾರೆ. ಹಲೋ ಹಲೋ, ನಮಸ್ಕಾರ. ರಾಜೇಶ್ ಅಂತ. ನಮಸ್ಕಾರ. ನಮಸ್ಕಾರ. ನೋಡಿ, ಮಳೆಗಾಲ ಇನ್ನೂ 3 ತಿಂಗಳು ಉಂಟು, 3 ತಿಂಗಳು ಜಾಸ್ತಿ ಉಂಟು. ಹೌದು. ಈಗ ಎಲ್ಲ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ, ಎಲ್ಲಿ ಫುಟ್ಪಾತ್ ಇಲ್ಲ, ಬದಿಯಲ್ಲಿ ತೋಡು ಉಂಟು, ಆ ತೋಡಿಗೆ ಸ್ಲ್ಯಾಬ್ ಇಲ್ಲ. ಈಗ ಉಡುಪಿಯಲ್ಲಿ ಮೊನ್ನೊಂದು ಇನ್ಸಿಡೆಂಟ್ ಆಯ್ತು, ಆ ಮಗುವಿನ ಧರ್ಮಕ್ಕೆ ಹೋಯ್ತು. ನನ್ನ ಇದು ಅನಿಸಿಕೆ ಏನಂತ ಹೇಳಿದ್ರೆ, ಅಂತ ಅನಾಹುತ ಮಂಗಳೂರಲ್ಲಿ ಆಗುದು ಬೇಡ. ಶಾಲೆ ಹೋಗುವ ಮಕ್ಕಳಿಗೆ ಗೊತ್ತಾಗುದು ತೋಡ, ನೀರ ಬದಿಯಲ್ಲಿ ಇದ್ದದ ಸಣ್ಣ ತೋಡ ಏನಂತ ಗೊತ್ತಾಗ, ಫುಟ್ಪಾತ್ ಏನಂತ ಹೇಳಿ. ಜ್ಯೋತಿಯಿಂದ ನೋಡಿ, ಜ್ಯೋತಿಯಿಂದ ಗೋಲ್ಪಿಚ್ ಬರೋವರೆಗೆ ಅದು ಫುಟ್ಪಾತ್ ಇಲ್ಲ, ನೀರು ಹೋಗಿ ಹೊಂಡಾಗಿದೆ, ಬಸ್ ಎಜ್ಜಿನವರೆಗೆ ಬರ್ತದೆ, ಜನರಿಗೆ ನಡ್ಕೊಂಡು ಹೋಗ್ಲಿಕ್ಕಾಗುದಿಲ್ಲ. ಮೊಣಕಾಲವರೆಗೆ ನೀರಿರ್ತದೆ, ಅವ್ರು ಹೇಗೆ ಹೋಗ್ಬೇಕು? ಪ್ಯಾಸೆಂಜರ್ಸ್ ಅಲ್ಲಿಂದ ಹೋಗ್ಬೇಕಲ್ವಾ? ಪ್ರಯಾಣಿಕರು ಎಲ್ಲ ಬಸ್ ಅಲ್ಲಿ ಇಳಿಸ್ತಾರೆ, ಅಲ್ಲಿ ಬಸ್ ಹತ್ತಿಸ್ತಾರೆ, ಅಲ್ಲಿಂದ ಅಲ್ಲಿ ಗೋಲ್ಪಿಂಚ್ ಅಂತ ಪರಿಸ್ಥಿತಿ. ಅದರ ಎಡೆಯಿಂದ ಕಾಂಕ್ರೀಟ್ ರಾಡ್ಸ್ ಇದೆ, ಅಲ್ಲಿ ಅಡ್ಡ ಅದು ಕೂಡ ಇದೆ. ಅದು ಹಾಗೆ ಆಯ್ತು. ಈಗ ರಾಜಕಾಲುವೆ ಬಗ್ಗೆ ಹೇಳ್ತಿದ್ರು, ನಾನು 8 ವರ್ಷ ಮೊದಲು ಹೇಳ್ತಿದ್ದೆ, ಆ 7-8 ತೋಡು ರಾಜಕಾಲುವೆ ಅಂತ ಹೇಳಿಕ್ಕೆ ತೋಡು ಸರಿ, ಅದ್ರ ಎಷ್ಟು ಅಶುದ್ಧ ನೀರು ಗಲೀಜಿತ್ತು. ಮಳೆಗಾಲಕ್ಕೆ ಮೊನ್ನೆ ಎಲ್ಲ ಕೆಲವರು ಮನೆಯವರು ಕೂಡ ಆ ಗಲೀಜನ್ನು ಅನುಭವಿಸಿದ್ರು, ಹೌದಲ್ಲ? ಈಗ ನೀರು ನಿಂತು ಅವರವ್ರು ಮಾಡಿದ್ರೆ, ನಾವು ಮಾಡಿದ ತಪ್ಪಿಗೆ ನಾವೇ ಅನುಭವಿಸ್ಬೇಕಲ್ಲ. ಆ ರಾಜಕಾಲುವೆ ಅಂತ ಹೇಳ್ತಾರೆ, ಅದಕ್ಕೀಗ ಅವರು ಕಟ್ಟು ತಂದು ಬಿಸಾಡ್ತಾರೆ ಕಸ. ಆ ಕಸ ಅದೆಲ್ಲ ಪ್ಲಾಸ್ಟಿಕ್ ತುಂಬಿದ್ದೆಲ್ಲ ಬ್ಲಾಕ್ ಆಯ್ತು, ನೀರು ಅವರ ಮನೆಯೊಳಗೆ ಹೋಗ್ತಿತ್ತಲ್ಲ. ಹಾಗಿರುವಾಗ ನಮ್ಮ ನಾವೇ ಜಾಗ್ರತೆ ಮಾಡ್ಕೊಂಡು ಸರಿ ಆಗ್ತದೆ. ಆದ್ರೆ ನಂದೊಂದು ಏನಂತ ಹೇಳಿದ್ರೆ, ನೋಡಿ ಅಲ್ಲೆಲ್ಲ ಫುಟ್ಪಾತ್ ಉಂಟು, ಆ ಫುಟ್ಪಾತ್ ಅಲ್ಲಿ ಕೂಡ ಹೋಲ್ಸ್ ಉಂಟು, ಹಾಕಿದ್ದ ಮೇಲೆ ಹಾಕಿದ ಮುಚ್ಚಿಗೆ ಉಂಟು, ಅಲ್ಲೆಲ್ಲ ತೂತು ಉಂಟು, ನೀರು ಹೋಗೋ ಗೊತ್ತಾಗುದಿಲ್ಲ, ಅದು ತೂತು ಎಲ್ಲಿ ಉಂಟು ಅದು ಏನಂತ ನೀರು ಹೋಗುವಾಗ ಗೊತ್ತಾಗುದಿಲ್ಲ ಅಲ್ಲ. ಬಹಳ ಸ್ಪಷ್ಟವಾಗಿ ನಿಮಗೆ ನಿಮ್ಮ ಅಭಿಪ್ರಾಯಗಳಿಗೆ ಪೂರಕವಾಗಿ ಒಂದೆರಡು ಅಂಶಗಳನ್ನು ನಾನು ಇಲ್ಲಿ ನಿಮ್ಮ ಇದಕ್ಕೆ ಸೇರಿಸಿ ಹೇಳ್ತಾ ಇದ್ದೇನೆ. ಒಂದನೇದಾಗಿ, ತೋಡು ನೀರುಗಳು ಎಲ್ಲಿ ಹರಿದು ಹೋಗಬೇಕೋ ಅಲ್ಲಿ ತೋಡುಗಳಿಲ್ಲ. ಆಗ ಮಳೆ ನೀರು ಏನ್ ಮಾಡ್ತದೆ, ತನಗೆ ತಾನೇ ಜಾಗವನ್ನು ಮಾಡಿಕೊಂಡು ಅದು ಹೋಗ್ತದೆ. ಈಗ ಅದು ಗೊತ್ತಿಲ್ಲದೆ ಇರುವಂತ ಪರಿಸ್ಥಿತಿ ಒಂದು ಅಲ್ಲಿ ಉಂಟಾಗುದು. ಇನ್ನೊಂದು, ಎಲ್ಲೆಲ್ಲಿ ತೋಡುಗಳಿವೆ ಅದು ತೋಡು ಅನ್ನುವ ರೀತಿಯಲ್ಲಿ ಇವರು ಮಾಡಲಿಲ್ಲ. ಅದು ತೋಡುಗಳು ಆಗಿತ್ತು, ಅದನ್ನು ಸರಿಯಾದಂತ ರೀತಿಯಲ್ಲಿ ಕಾಮಗಾರಿ ಮಾಡಲಿಲ್ಲ. ಓಕೆ, ಹೊಸದಾಗಿ ಕೆಲವೆಡೆಗಳಲ್ಲಿ ಕಾಂಕ್ರೀಟ್ ರೋಡ್ ಮಾಡುವಾಗ ಕೆಲವೆಡೆಗಳಲ್ಲಿ ಕಾಮಗಾರಿ ಮಾಡಿದ್ದಾರೆ, ಅದು ತೋಡು ಅಂತ ಮಾಡಿದ್ದಾರೆ, ಅದ್ರದ್ದು ಸಣ್ಣದಾಗಿದೆ ಅಂತ ಅನ್ನುವಂಥದ್ದು. ಅಂದ್ರೆ ಮಾಡಿದ ಸೈಡ್ ಅಲ್ಲಿ ಮಾಡಿದ ತೋಡಿಗೆ ಸ್ಲ್ಯಾಬ್ ಹಾಕ್ಬೇಕಲ್ಲ. ಕರೆಕ್ಟ್. ಈಗ ಅದು ಫುಟ್ಪಾತ್ ನೋಡಿ, 3-4 ಫೀಟ್ ಫುಟ್ಪಾತ್ ಉಂಟು, 2-3 ಫೀಟ್ ತೋಡು ಉಂಟು. ನೀರು ಬರುವಾಗ ತೋಡು ಮತ್ತೆ ಫುಟ್ಪಾತ್ ಲೆವೆಲ್ಗೆ ತುಂಬಿರ್ತದೆ. ಶಾಲೆ ಹೋಗ್ತಾರೆ, ಸಣ್ಣ ಮಕ್ಕಳಿಗೆ ಏನ್ ಗೊತ್ತಾಗ್ತದೆ ಅದು ಅನಾಹುತ ಖಂಡಿತ. ನಾನು ಹೇಳುವಾಗ ಇದು ನೆನಪಿಡಿ, ನೀವು ಮಳೆಗಾಲ ಆಗುದ್ರೊಳಗೆ ಏನಾದ್ರು ಒಂದು ಅನಾಹುತ ಆಗಿ ಆಗ್ತದೆ. ನಮ್ಮ ಅತಿಥಿ ಇವರು ದಯಾನಂದ್ ಶೆಟ್ಟಿ ಅವರಿದ್ದಾರೆ, ಕಾರ್ಪೊರೇಟರ್, ಅವರು ಮಾತಾಡ್ತಾ ಇದ್ದಾರೆ, ಕೇಳಿ. ಸರಿ ಸರ್. ಅವರು ಹೇಳಿದ್ದು ಖಂಡಿತವಾಗಿಯೂ ನಿಜವಾಗಿದೆ. ಇಲ್ಲಿ ಕಾಮಗಾರಿಗಳ ಹಿಂದೆ ಒಬ್ರು ಕಾಲ್ ಮಾಡಿದವರು ಹೇಳಿದ್ದಾರೆ, ಈ ಕೂಳೂರು ಜಂಕ್ಷನ್ ಅಲ್ಲಿ ಚರಂಡಿಗೆ ಅಲ್ಲಿ ನೀರು ನಿಲ್ಲುವಂಥದ್ದು ಮತ್ತೆ ಈಗ ಆಗುವಂಥ ಏನು ಕಾಮಗಾರಿಗಳ ಬಗ್ಗೆ ಗಮನಕ್ಕೆ ತಂದಿದ್ದಾರೆ. ಇಲ್ಲಿ ಈಗ ಮಂಗಳೂರು ಮಹಾನಗರ ಪಾಲಿಕೆ ಅಥವಾ ಈ ಇಲಾಖೆಗಳಲ್ಲಿ ಏನಾಗಿದೆ ಅಂದ್ರೆ, ಗುತ್ತಿಗೆದಾರನ ಮರ್ಜಿಯ ಕಾಮಗಾರಿ ಅಂತ ಆಗಿ ಹೋಗಿದೆ. ಇವತ್ತು ರಸ್ತೆಗೆ ಕಾಂಕ್ರೀಟ್ ಹಾಕ್ಬೇಕಾದ್ರೆ ಎಷ್ಟೋ ಗುತ್ತಿಗೆದಾರರು ಮುಂದೆ ಬರ್ತಾರೆ, ಅಂದ್ರೆ ಸುಲಭದಲ್ಲಿ ಕೆಲಸ ಆಗ್ತದೆ, ಎಷ್ಟೋ ಲಕ್ಷಗಟ್ಟಲೆ ಬಿಲ್ ಸಿಗ್ತದೆ, ಹೋಗ್ತದೆ. ಚರಂಡಿಕಾ ಕಾಮಗಾರಿಯಲ್ಲಿ ಏನಾಗ್ತದೆ, ಈ ಅಲ್ಲ ನಿಮ್ಮ ಪೂರಕವಾಗಿ ಮಾತಾಡ್ತಾ ಇದ್ದೇನೆ. ಅಂದ್ರೆ ಇವತ್ತು ಚರಂಡಿಗೆ ಕೆಲಸ ಮಾಡ್ಲಿಕ್ಕೆ ಒಂದು ಕಡೆ ಬರ್ತಾ ಇಲ್ಲ. ಇನ್ನೊಂದು ಏನಂದ್ರೆ, ಅವರು ಏನು ಮಾಡಿ ಹೋಗ್ತಾರೆ ಅದೇ ಅಂತಿಮ. ಇಂಜಿನಿಯರ್ಗಳು ಅದ್ರ ಬಗ್ಗೆ ಗಮನ ಹರಿಸೋದಿಲ್ಲ, ಯಾವ ಕಡೆ ನೀರು ಹೋಗ್ಬೇಕು ಅನ್ನೋಂಥದ್ದು ಗಮನ ಹರಿಸೋದಿಲ್ಲ. ಈ ಕಡೆಯಿಂದ ಆ ಕಡೆ ನೀರು ಹೋಗ್ಬೇಕಾದ್ರೂ ಅವರು ಉಲ್ಟಾ ಮಾಡಿರ್ತಾರೆ. ಅಂದ್ರೆ ಇದಕ್ಕೆ ಯಾರು ಹೊಣೆಗಾರರು ಅನ್ನುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಕಾಮಗಾರಿಗಳನ್ನು ಕೂಡ ಕೋಟ್ಯಾಂತರ ರೂಪಾಯಿಯನ್ನು ಈ ಕಾಂಕ್ರೀಟೀಕರಣದ ಹೆಸರಿನಲ್ಲಿ ಖರ್ಚು ಮಾಡಲಾಗ್ತದೆ. ಆದ್ರೆ ಅದೊಂದು 50 ಕಾಂಕ್ರೀಟ್ ನ ಬಾಳಿಕೆ ಎಷ್ಟು? ಈಗ 10 ಪಟ್ಟು ಈಗ ಡಾಮರ್ ಅಥವಾ ಬೇರೆ ಕಾಮಗಾರಿಗಳಿಂದ ಕಲ್ಲು ಕಟ್ಟುವುದಕ್ಕಿಂತ 10 ಪಟ್ಟು ಹೆಚ್ಚು ಅದಕ್ಕೆ ದುಡ್ಡು ಖರ್ಚು ಮಾಡಬೇಕಾಗ್ತದೆ. ಆದ್ರೆ 10 ಪಟ್ಟು ಹೆಚ್ಚು ಬಾಳಿಕೆ ಕೂಡ ಬರಬೇಕು. ಅದರ ಯಾವುದೇ ನಿರ್ವಹಣೆಗಳು ಇಲ್ಲದೆ ಇರೋದ್ರಿಂದ ಗುತ್ತಿಗೆದಾರರ ಮರ್ಜಿಯ ಮೇಲೆ ಕಾಮಗಾರಿ. ಒಂದು ವಿಚಾರ ಅಂತ ನೋಡಿ, ನಾವೀಗ 70 ವರ್ಷದ ಮಂಗಳೂರಿನ ಫ್ರಂಟ್ ನೋಡಿದವ್ರು ನಾವೆಲ್ಲ.
15 ದಿವಸ ಮಳೆ ಹೊಡಿದವರು ವಾರಗಟ್ಟಲೆ ಮಳೆಯಿಂದ ಹೊರಗೆ ಬರದಿಂತ ದಿವಸ ಇತ್ತು ನಾವು ಶಾಲೆ ಹೋಗುವಾಗ. ಹೌದು ಹೌದು 60 ವರ್ಷ ಹೋಗ್ಲಿ, ಇದು ಏನು ಮಹಾ ಮಳೆ ಸರ್ ಇದು ಮೊನ್ನೆ? ಇದು ಮಳೆ ಅಲ್ಲ. ಹೌದು. ಆದ್ರೆ ಮೊನ್ನೆ ಮಳೆಗೆ ಈ ಅನಾಹುತ ಆಗ್ಬೇಕಾದ್ರೆ ನಾವು ಮಾಡಿದ ಕ್ರಿಯೆನೇ ಅದಕ್ಕೆ ಕಾರಣ. ಒಂದು ಮೊನ್ನೆ ಈಗ ಕೊಟ್ಟಾರದಲ್ಲಿ ರೋಡು ತೋಡು ಎಲ್ಲ ಒಂದು ತೋಡು ಫ್ಲಡ್ ಇಲ್ವಾ, ಆ ಫ್ಲಡ್ಗೆ ಏನಾದ್ರು ಕಾಲ್ ಜಾರಿದ ಸರ್ಕಾರ ಸೀದಾ ಸಮುದ್ರಕ್ಕೆ ಸೀದಾ ಕೇಳಲಿಕ್ಕಿಲ್ಲ. ಹೊಳೆಗೆ ಹೋಗ್ತದೆ, ಹೊಳೆದು ಸೇರ್ತದೆ ಸೀದಾ ಸಮುದ್ರಕ್ಕೆ. ಹೌದು, ಸಮುದ್ರಕ್ಕೆ ಸಿಕ್ಕುದಿಲ್ಲ. ಆದ್ರೆ ನಾನು ಹೇಳುದಂದ್ರೆ ಇದು ಕೃತಕ, ನಾವು ಅದನ್ನು ನಾವೇ ಉಂಟು ಮಾಡಿದ್ದಿದ್ದನ್ನು. ಆದ್ರಿಂದ ಇದರ ಬಗ್ಗೆ ಆದಷ್ಟು ಜಾಗ್ರತೆ ವಹಿಸಿಕೊಳ್ಳೋದು ಒಳ್ಳೇದು ಅಂತ ಥ್ಯಾಂಕ್ ಯು ಸರ್ ಅಭಿಪ್ರಾಯ. ಓಕೆ, ಇಲ್ಲಿ ಒಂದು ಎರಡು ಅಂಶಗಳನ್ನು ಇಲ್ಲಿ ಹೇಳಿರುವಂಥದ್ದು, ಆಗ ಅವರು ಹೇಳಿರುವಂಥದ್ದು, ಖಾಸಗಿ ವ್ಯವಹಾರಗಳನ್ನು ನಡೆಸುವಂಥ ವ್ಯಕ್ತಿಗಳು ತಮ್ಮ ಎಲ್ಲಾ ತ್ಯಾಜ್ಯಗಳನ್ನು ತೋಡುಗಳಿಗೆ ಹಾಕ್ತಾ ಇರುವಂಥದ್ದು. ಇದು ಮೊದಲನೇದಾಗಿ ನಾವು ಒತ್ತುವರಿ ಒಂದು, ಇನ್ನೊಂದು ಎರಡನೇ ಕಾರಣವಾಗಿ ಇದು ಬರ್ತದೆ ಅಂತ ಹೇಳುವಂಥದ್ದು. ಬಹುಶಃ ಇದು ನನಗೆ ಇಲ್ಲಿ ಹೆಚ್ಚು ಅಂಥ ವ್ಯವಹಾರಗಳಿದ್ದಿಲ್ಲ. ಪಂಪ್ವೆಲ್ನಿಂದ ಹಾದು ಹೋಗುವ, ಅದು ಹತ್ತಾವರ ಮೂಲಕವಾಗಿ ಹಾದು ಹೋಗುವಾಗ ಇಲ್ಲೆಲ್ಲ ಇದೇ ರೀತಿಯಾಗಿ ತ್ಯಾಜ್ಯಗಳು ತುಂಬಿಕೊಂಡೇ ಅಲ್ಲಿ ಆಗಿರುವಂಥದ್ದು. ಮತ್ತು ಅಲ್ಲಿ ಅಂತೂ ನಿಮ್ಮ ಬಹುಶಃ ಇಲ್ಲಿ ಎಷ್ಟು ಆಗಿದೆ ಅದಕ್ಕಿಂತಲೂ ಡಬಲ್ ಹತ್ತಾವರ ಪ್ರದೇಶಗಳಲ್ಲೂ ಕೂಡ ಈ ರೀತಿ ಒತ್ತುವರಿ ಆಗಿದೆ ಅಂತ ಅನ್ನುವಂಥದ್ದು. ಅಂದ್ರೆ ಹಾಗಾದ್ರೆ ಏನು ಕಾರ್ಯಾಚರಣೆ ಮಾಡಿರೋದು ಮಳೆಗಾಲಕ್ಕಿಂತ ಮೊದಲು? ಅದೇ ಮಳೆಗಾಲಕ್ಕಿಂತ ಮೊದಲು ಅದಕ್ಕಿಂತ ಮೊದಲು ಮತ್ತೊಬ್ರು ಕರೆಯಲ್ಲಿದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮ್ಮದು ನಾನು ಕೆಲವರಿಂದ ಕೇಳಿದ್ದೇನೆ, ನಮ್ಮ ಮ್ಯಾಂಗ್ಳೂರಿದು ಡ್ರೈನೇಜ್ ಬೆಸ್ಟ್ ಅಂತೆ ಕರ್ನಾಟಕದಲ್ಲಿ. ಯಾವ್ದು ಹೇಳಿ? ಮಂಗಳೂರಿನ ಡ್ರೈನೇಜ್ ಬೆಸ್ಟ್ ಅಂತ ಕರ್ನಾಟಕದಲ್ಲಿ. ರಮೇಶ್ ಅವರ ತಮ್ಮ ಹೆಸರು ರಮೇಶ? ಹೌದೌದು. ಅಂದ್ರೆ ಬಹಳ ಬೆಸ್ಟ್ ಇದೆ ಅಂತ ಮಂಗಳೂರಿದ್ದು. ಹೌದೌದು, ನಿಮ್ಗೆ ವರ್ಲ್ಡ್ ನ್ಯೂಸ್ ಅಲ್ಲಿ. ಅಲ್ಲ, ಈಗ ಮೊನ್ನೆ ಗೊತ್ತಾಯ್ತಲ್ಲ, ಮೊನ್ನೆ 35 ಸೆಂಟಿಮೀಟರ್ ಮಳೆ, ಏನು ದೊಡ್ಡ ಮಳೆ ಏನು ಅಲ್ಲ ಅದು. ಮೊನ್ನೆನೂ ಗೊತ್ತಾಗಿದೆ ಅಲ್ಲ ನಮ್ಮ ಡ್ರೈನೇಜ್ ಎಷ್ಟು ಬೆಸ್ಟ್ ಅಂತ. ಅಂದ್ರೆ ಒಟ್ಟು ನಗರದ ನಮ್ಮ ಇಲ್ಲಿ ಮಳೆ ಬೀಳುವಂತ ಸರಾಸರಿ ಒಂದು ಅಧ್ಯಯನವನ್ನು ಮಾಡಿದ್ರೆ, ಆ ರೀತಿಯಾದಂಥ ಯೋಜನೆಗಳನ್ನ ಕೈಕೊಂಡ್ರೆ ಇಲ್ಲಿರುವಂಥ ಡ್ರೈನೇಜ್ ವ್ಯವಸ್ಥೆಗಳು ಸಾಕಾಗುದಿಲ್ಲ ಅಂತ ಅನ್ನೋದನ್ನ ಮೊನ್ನೆಯ ಮಳೆ ಹೇಳಿದೆ. ಒಂದು ದಿನದ ಮಳೆ. ಇದಕ್ಕೆ ಬೇರೆ ಹೇಳ್ಬೇಕಾ? ಹೇಳಿ ರಮೇಶ್ ಅವರು. ಇದು ಅಂತ ಈಗ ಸಹ ಮಳೆ ಕಂಟಿನ್ಯೂ ಉಂಟಲ್ಲ ಅಲ್ಲಿ? ಎಲ್ಲಿ? ಹೌದು. ನೀವು ಎಲ್ಲಿಂದ ಮಾತಾಡ್ತಿದ್ದೀರಿ? ನಾವು ಮುಲ್ಕಿ. ಅಲ್ಲ, ಮುಲ್ಕಿ ಮಂಗಳೂರು ಎಲ್ಲ ಸೇಮ್ ಬಿಡಿ, ಎಲ್ಲಾ ಕಡೆನೂ ಒಂದೇ ರೀತಿಯಾಗಿರ್ತದೆ. ಓಕೆ, ಧನ್ಯವಾದಗಳು ತಮ್ಮ ಕರೆಗೆ. ಎಸ್, ನಾನು ಕೇಳಿದಂತ ಈ ಪ್ರಶ್ನೆ ಅಂದ್ರೆ ತ್ಯಾಜ್ಯಗಳನ್ನ ಇಡೀ ಒಂದು ತೋಡುಗಳಿಗೆ ಹಾಕುವಂತ ಒಂದು ಪರಿಪಾಠ ಬೆಳೆದು ಬಿಟ್ಟಿದೆ ಅಂತ ಹಾಕಿದ್ರೆ, ಹಾಗಾದ್ರೆ ಕಾರ್ಯಾಚರಣೆ ಏನ್ ಮಾಡಿದೆ? ಮಳೆಗಾಲಕ್ಕಿಂತ ಮೊದಲು ಕಾರ್ಯಾಚರಣೆ ಮಾಡಿದ್ದೇವೆ ಅಂತ ಹೇಳ್ತಾರಲ್ಲ. ಕಾರ್ಯಾಚರಣೆಗಳು ಕೊನೆಯ ಸಂದರ್ಭದಲ್ಲಿ ಆಗಿದೆ. ಯಾಕೆಂದ್ರೆ ಈ ಸಲ ಚುನಾವಣೆ ಇದ್ದಿದ್ದರಿಂದ ಬಹುತೇಕ ಕಾಮಗಾರಿಗಳನ್ನ ಕೆಲವೊಂದು ಮಂಜೂರು ಮಾಡುವಂತ ಸ್ವಲ್ಪ ವಿಳಂಬ ಎಲ್ಲ ಆಗಿದೆ. ಅದಕ್ಕೆ ಕೆಲವು ಪ್ರಾಕ್ಟಿಕಲ್ ಸಮಸ್ಯೆಗಳು ಕೂಡ ಇದಾವೆ. ಆನಂತರ ಅಲ್ಲಲ್ಲಿ ಹೂಳು ತೆಗೆಯುವಂತ ಕಾಮಗಾರಿಗಳು ಆಗಿದ್ದಾವೆ. ಆದರೆ ಪರ್ಸೆಂಟೇಜ್ ತುಂಬ ಕಡಿಮೆ. ಯಾಕೆಂದರೆ ಒಂದು ಈ ಬಾಟಲ್ಗಳಿರ್ಬೋದು, ಮೊನ್ನೆ ಮಳೆಯಲ್ಲಿ ನೋಡಬೇಕಿತ್ತು, ಅಲ್ಲಿ ನೆರೆ ಬರುವ ಕೊನೆಯ ಜಾಗದ ಎಲ್ಲೆಲ್ಲ ಬ್ಲಾಕ್ ಆಗ್ತದೆ ಅಲ್ಲಿ ಇದ್ದದ್ದೆಲ್ಲ ಬಾಟಲ್ಗಳೇ, ಪ್ಲಾಸ್ಟಿಕ್ ಬಾಟಲ್ಗಳು ಮತ್ತು ಪ್ಲಾಸ್ಟಿಕ್ ಚೀಲಗಳು ಇವುಗಳೇ. ಅಂದರೆ ಅದೇ ಎಲ್ಲೆಲ್ಲಿ ಬಿಸಾಡ್ತಾರೆ ಮತ್ತು ಅದು ಹೂಳು ತೆಗೆಯುವಾಗ ಅದು ಸಿಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ನಮ್ಮ ತ್ಯಾಜ್ಯ ನಿರ್ವಹಣೆ ಏನು ಸರ್? ತ್ಯಾಜ್ಯ ನಿರ್ವಹಣೆ ಕೂಡ ಸಂಪೂರ್ಣ ವಿಫಲ ಆಗಿದೆ. ಮೊದಲು ಇಲ್ಲಿ ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡಬೇಕಾಗಿದೆ. ತ್ಯಾಜ್ಯ ನಿರ್ವಹಣೆ ಮಾಡಿದ್ದು ಒಂದು ದಿನದ ಮಳೆ ಎಲ್ಲೆಲ್ಲೆಲ್ಲ ಇವರು ಬಿಸಾಡಿಕೊಂಡು ಹೋಗಿದ್ರ ಎಲ್ಲವನ್ನ ಮಹಾಮಳೆಯಾದ ತ್ಯಾಜ್ಯವನ್ನ ನಿರ್ಮೂಲನೆ ಮಾಡುವ ವಿನಃ ಯಾರಿಂದಲೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದರಿಂದ ಇನ್ನೊಂದು ಏನಂದ್ರೆ, ಕಳೆದ 2-3 ವರ್ಷದಿಂದ ಅದೀಗ ಕಡಲಿಗೆ ಹೋಗಿ ಬಿಸಾಡಿದೆ, ಕಡಲಿಂದ ಈಗ ಬೀಳ್ತಾ ಇದೆ. ಕಳೆದ 2-3 ವರ್ಷದಿಂದ ಬಂದಿರುವಂತ ಸಾಧಾರಣ ಮಳೆ, ದೊಡ್ಡ ಮಳೆ ಬಂದಿಲ್ಲ. ಹಾಗಾಗಿ ಯಾರಿಗೂ ಹೆಚ್ಚು ಸಮಸ್ಯೆ ಉಂಟಾಗ್ಲಿಲ್ಲ. ಅಂದ್ರೆ ಏನು ಸಣ್ಣ ಮಟ್ಟದಲ್ಲಿ ಹೊಳೆಗಳೆಲ್ಲ ಕಾಲುವೆಗಳೆಲ್ಲ ಹರಿತಾ ಇತ್ತು, ಉಕ್ಕಿ ಬರಲಿಲ್ಲ. ಆದ್ರಿಂದಾಗಿ ಅದು ಈ ಪ್ರಕ್ರಿಯೆ ನಿರಂತರವಾಗಿ ನಡೆಯೋದ್ರಿಂದ ಉದಾಸೀನತೆ ಜಾಸ್ತಿ ಬರ್ತದೆ. ಏನು ಗುತ್ತಿಗೆದಾರರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ, ಅವರು ಅದನ್ನು ಸಂಪೂರ್ಣವಾಗಿ ನಿಭಾಯಿಸ್ತಾರೆ ಅಂತ ಹೇಳಿಕೆ ಬರುವುದಿಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ, ಅದನ್ನ ಸಮಗ್ರವಾಗಿ ನಿರ್ವಹಿಸುವಂತ ಇಂಜಿನಿಯರ್ಗಳು ಕೂಡ ಇಲ್ಲ. ಇಂಜಿನಿಯರ್ಗಳ ಕೊರತೆನೂ ಇದೆ, ಅಥವಾ ಇರೋ ಇಂಜಿನಿಯರ್ಗಳು ಕೂಡ ಅದನ್ನ ಗುತ್ತಿಗೆದಾರರಿಗೆ ಬಿಟ್ಟು ಬಿಡ್ತಾರೆ. ಅವರ ಮರ್ಜಿಯ ಕೆಲಸ. ನಾನು ಆವಾಗಲೇ ಹೇಳಿದ್ದೇನೆ, ಗುತ್ತಿಗೆದಾರರ ಮರ್ಜಿಯ ಕೆಲಸ ಏನಿದೆ ಅದರಿಂದಾಗಿ ಇವತ್ತು ಅರ್ಧ ಮಂಗಳೂರು ಮುಳುಗಿ ಹೋಗಿದೆ. ಈಗ ಹೂಳೆತ್ತುವುದು ಇರಬಹುದು, ಹೂಳೆತ್ತುವುದು ಸರಿಯಾಗಿ ಹೂಳೆತ್ತಿದೆಯಾ ಅನ್ನುವಂಥದ್ದನ್ನ ಯಾರು ನೋಡ್ಬೇಕು? ಇವತ್ತು ಕೆಲವು ಕಡೆಗಳಲ್ಲಿ ನಾವೇ ಕಾರ್ಪೊರೇಟರ್ಗಳೇ ಇಂಜಿನಿಯರ್ ಆಗಿ ಹೋಗಿದ್ದೇವೆ, ಸೂಪರ್ವೈಸರ್ ಆಗಿ ಹೋಗಿದ್ದೇವೆ, ನಾವೇ ಕೆಲಸದವರಾಗಿ ಹೋಗಿದ್ದೇವೆ, ಪುಕ್ಕಟೆ ಎಲ್ಲವೂ. ಆದ್ರೆ ಸಾವಿರ ಗಟ್ಟಲೆ ಸಂಬಳ ತಿನ್ನುವಂತ ಅಧಿಕಾರಿಗಳು ಇವತ್ತು ಅವರ ಕೆಲಸವನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಇದನ್ನು ಪ್ರಶ್ನೆ ಮಾಡುವಂತ ಜನಪ್ರತಿನಿಧಿಗಳಿಗೆ ಸಾಧ್ಯ ಇಲ್ವಾ ಅಂತ, ಅಂದ್ರೆ ಕಾರ್ಪೊರೇಟರ್ಗೆ ಈ ಪರಿಸ್ಥಿತಿ ಆದ್ರೆ ಅಂತ. ಹೌದು, ಅಂದ್ರೆ ಇವತ್ತು ವ್ಯವಸ್ಥೆ ಅಷ್ಟು ಆಳಕ್ಕೆ ಹೋಗಿದೆ.
ಎಲ್ಲ ವ್ಯವಸ್ಥೆಯಲ್ಲೂ ಕೂಡ ಇಂಥ ಸಮಸ್ಯೆಗಳು ಅಂದರೆ ಒಂದು ಸಮಗ್ರವಾಗಿ ತ್ಯಾಗಮಯವಾಗಿ ನನ್ನ ಊರು ನನ್ನ ನಾಡು ಅನ್ನುವಂಥ ಕಾಳಜಿ ಯಾರಿಗೂ ಇಲ್ಲ. ಇವತ್ತು ನನ್ನ ಕೆಲಸ ಇದೆ ಸಂದರ್ಭದಲ್ಲಿ ಕಾರ್ಪೊರೇಟರ್ಗಳು ಕೂಡ ಫೋನ್ ತೆಗೆದೇ ಇರುವಂತ ಪರಿಸ್ಥಿತಿ ಕೆಲವೊಂದು ಕಡೆ ಅಂಥದ್ದು ಇದೆ. ಕೆಲವೊಂದು ಕಡೆ ಅಂದ್ರೆ ಕೆಲವೊಂದು ಕಡೆ ಏನಾಗಿದೆ ಅಂದ್ರೆ ಅಂದ್ರೆ ಅವರಿಗೂ ಅನಿವಾರ್ಯ ಪರಿಸ್ಥಿತಿ, ಯಾರು ಸಿಗ್ತಾ ಇಲ್ಲ ಏನು ಮಾಡೋದು ಅನ್ನುವಂಥದ್ದು, ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗಂತ ಪರಿಸ್ಥಿತಿ ಕೂಡ ಇದೆ. ಆಗಿರುವಾಗ ಇಂಥ ಇದಕ್ಕೆ ಜನ ಎಚ್ಚೆತ್ತುಕೊಳ್ಬೇಕಾಗಿದೆ. ನಾವು ಹೇಳುವಂಥದ್ದು ಜನ ಸುಮ್ಮನಿದ್ರೆ ಏನು ಸಾಧ್ಯ ಇಲ್ಲ. ನನ್ನ ಪಕ್ಕದಲ್ಲಿ ಒಬ್ಬ ಯಾರೋ ಚರಂಡಿಯನ್ನ ಮುಚ್ಚುತ್ತಾ ಇದ್ದಾನೆ, ಮಾಮೂಲಾಗಿ ಎಲ್ಲೋ ಹೋಗ್ತಾ ಇದ್ದ ನೀರು, ಅಥವಾ ಅಲ್ಲೇನೋ ದಾರಿ ಇತ್ತು, ಅದು ಯಾವುದೋ ರಸ್ತೆ ಇತ್ತು, ಅದನ್ನು ಕಡಿದು ಮಾಡಿ ಸಣ್ಣದು ಮಾಡಿದ್ದಾನೆ, ಕಾಂಪೌಂಡ್ ಕಟ್ಟಿದ್ದಾನೆ. ನಾವು ಸುಮ್ಮನಿದ್ರೆ ಇದು ಸಮಸ್ಯೆಗಳು ಬೆಳೀತಾ ಹೋಗ್ತವೆ. ಇಲ್ಲಿನ ಜನರ ಪ್ರಜ್ಞಾವಂತ ಜನರಂತ ನಾವು ಹೇಳ್ತೇವೆ, ಸಾಮಾಜಿಕ ವಿಚಾರದಲ್ಲಿ ಯಾವ ಪ್ರಜ್ಞಾವಂತಿಕೆ ಇಲ್ಲ. ಎಲ್ಲವೂ ನನಗೆ ಯಾಕೆ, ನಾನಾಯ್ತು, ನನ್ನ ಕುಟುಂಬ ಸಂಸಾರ ಆಯ್ತು ಅಂತ ಹೇಳಿ ಯೋಚಿಸುವವರೇ ಹೆಚ್ಚಾಗಿರೋದ್ರಿಂದ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ಈ ಅಧಿಕಾರಿಗಳಿರ್ಬೋದು, ವ್ಯವಸ್ಥೆ ಇರ್ಬೋದು, ಎಲ್ಲವನ್ನ ಪ್ರಶ್ನಿಸಬೇಕಾಗಿದೆ. ಕೇವಲ ಓಟು ಬಂದಾಗ ಕೇವಲ ಮತ ಹಾಕಿ ಬಿಟ್ಟು ನಂದೇ ಮುಗೀತು ಅನ್ನುವಂಥದ್ದಲ್ಲ. ಮತದಾನ ಮಾಡಿದ ನಂತರ ಅದನ್ನ ವ್ಯವಸ್ಥೆ ಏನು ನಮ್ಮನ್ನ ಆಳ್ವಿಕೆ ಹೇಗೆ ಮಾಡ್ತಾ ಇದೆ ಪ್ರಶ್ನಿಸಬೇಕಾಗಿದೆ. ವಾರಗಳು ಕಳೆದಿವೆ, ವಾರ ಆಗಿದೆ ಅಂತ ಅನ್ನುವಂಥದ್ದು. ಸೊ ಈಗ ಏನು ಇಡೀ ರಾಜಕಾಲುವೆಗಳು ಎಲ್ಲೆಲ್ಲಿ ಒತ್ತುವರಿಗಳಾಗಿದ್ದಾವೆ ಅಂತ ಅದರ ಒಂದು ವರದಿ ಬರಬೇಕು ಅನ್ನುವಂಥದ್ದು. ವರದಿ ಬಂದ ಮೇಲೆ ಕ್ರಮಕ್ಕೆ ಗೊಳ್ತೇನೆ ಅಂತ ಅವರು ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಒತ್ತುವರಿ ಮಾಡಿದಂತ ಕಟ್ಟಡಗಳು ಅವರ ಮೇಲೆ ಏನು ಕ್ರಮ ಕೈಗೊಳ್ಳುತ್ತಾರೆ, ಒಂದು ಕಟ್ಟಡಗಳು ಅವರು ಇವರು ಇನ್ನೂ ಬಹಳ ವರ್ಷಗಳ ಹಿಂದೆ ಕಟ್ಟಿದಂತ ಬಡಾವಣೆಗಳು ಅವರನ್ನು ಇನ್ನು ಏನ್ ಮಾಡುವಂತ ಪರಿಸ್ಥಿತಿಗಳು ಇದ್ದಾವೆ. ಸೊ ಇದರ ಬಗ್ಗೆ ಸಮಗ್ರವಾದಂತ ಒಂದು ವರದಿ ಬೇಕು, ಅಂದ್ರೆ ಯೋಜನೆಯನ್ನು ಹಾಕಿಕೊಳ್ಬೇಕಾಗಿದೆ. ಅಂದ್ರೆ ಆ ತಳಭಾಗದಲ್ಲಿ ಇರುವಂತಹ ಮನೆಗಳು ಏನು ಆಲ್ರೆಡಿ ಕಟ್ಟಿಕೊಂಡಿದ್ದಾರೆ, ಇವರನ್ನ ನಾವು ಏನ್ ಮಾಡಬೇಕಾಗಿದೆ ಅಂತ ಅನ್ನುವಂಥದ್ದು ಅದು ಒಂದು ಆಗಬೇಕಾಗಿದೆ. ಇನ್ನು ಜೊತೆಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನೀವು ಆಗ್ಲೇ ಹೇಳಿದ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಬಹಳ ಸ್ಪಷ್ಟವಾಗಿ ಮೂಡಾದಲ್ಲಿ ನೀವು ಮನೆ ಕಟ್ಟಬೇಕಾದ್ರೆ ಅದಕ್ಕೊಂದು ಇದಕ್ಕೊಂದು ಮತ್ತೊಂದಕ್ಕೆ ಇನ್ನೊಂದಕ್ಕೆ ಅಂತ ಹೇಳಿ ಅಲದಾಡಿಸ್ತಾರಲ್ಲ ಬಡವರನ್ನು, ಅದೇ ರೀತಿಯಲ್ಲಿ ತೋಡು ಕಟ್ಟಿ ಅಂತ ಹೇಳಿ ಇವರು ಮಾಡುವುದನ್ನ ಅದನ್ನ ಬಹಳ ಕಡ್ಡಾಯವಾಗಿ ಪಕ್ಕ ಒಂದು ಯೋಜನೆಯನ್ನು ಆಲ್ರೆಡಿ ರೂಪಿಸಬೇಕಾಗಿದೆ. ನೋಡಿ, ಇಂಥ ಇಲ್ಲಿ ಮನೆ ಕಟ್ಟಬೇಕಾದ್ರೆ ಇಂಥ ಒಂದು ತೋಡಿದೆ ಅಥವಾ ಒಂದು ಕಾಲುವೆ ಇದೆ, ಅದನ್ನ ಅಥವಾ ಅಲ್ಲಿ ಬೇಕು ಹೊಸದಾಗಿ ಬೇಕಾಗಿದೆ ಕೂಡ ಮಾಡಬೇಕು. ಆ ಪ್ರದೇಶದ ಲಕ್ಷಣಗಳು ಹಾಗಿದೆ. ಅಲ್ಲಿ ಸರಾಸರಿ ಮಳೆ ಬೀಳುವ ಒಂದು ಪ್ರದೇಶದಲ್ಲಿ ದೊಡ್ಡದಾದ ಗುಡ್ಡ ಹಿಂಭಾಗದಲ್ಲಿ ಇರಬಹುದು, ಮುಂಭಾಗದಲ್ಲಿ ಇರಬಹುದು, ಅಥವಾ ಮಳೆ ನೀರು ನಿಲ್ಲುವಂತ ಜೌಗು ಪ್ರದೇಶ ಅನ್ನೋದರ ಅಧ್ಯಯನವನ್ನ ಮಾಡಿಕೊಂಡು ಆ ಯೋಜನೆಯನ್ನು ಹಾಕಬೇಕಾಗಿದೆ ಅಂತ ಅನ್ನುವಂಥದ್ದು. ಕೊನೆಯಲ್ಲಿ ಏನ್ ಹೇಳ್ತಾರೆ? ಅದೇ ನೀವು ಕೊನೆಯ ಭಾಗದಲ್ಲಿ ಹೇಳಿರುವಂಥದ್ದು, ಲೇಔಟ್ಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಇದೆಲ್ಲ ಮಾಡದೇ ಇರೋದ್ರಿಂದ ಇಂಥ ಸಮಸ್ಯೆಗಳು ಆಗಿದೆ. ಇನ್ನೆಚ್ಚೆತ್ತುಕೊಳ್ಳಿ. ಇನ್ನೊಂದು ಏನಂದರೆ, ಇವರು ವರದಿ ಮಾಡ್ತೇವೆ, ಸರ್ವೆ ಮಾಡ್ತೇವೆ ಅಂತ ಏನು ಹೇಳ್ತಾ ಇದ್ದಾರೆ, ಇದು ಕೇವಲ ಅಧಿಕಾರಿಗಳ ವರ್ಗದಲ್ಲಿ ಮಾತ್ರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರು ಯಾವುದೋ ಊರಿಂದ ಬಂದಿರ್ತಾರೆ, ಸರ್ವೇಯರ್ ಇರ್ಬೋದು ಅಥವಾ ಅಲ್ಲಿನ ಅಧಿಕಾರಿಗಳಿರ್ಬೋದು, ಈ ಊರಿನವರ ಆಗಿರೋದಿಲ್ಲ. ಅಂದರೆ ಸ್ಥಳೀಯರ ಮಾಹಿತಿ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಎಲ್ಲೆಲ್ಲೇ ಈಗ ಇದಿದೆ, ಒತ್ತುವರಿ ಮಾಡಿಕೊಂಡು ಇರಬಹುದು ಅಥವಾ ಮಾಯವೇ ಆಗಿರುವಂಥ ನಮ್ಮ ಕೂಳೂರು ರಾಯಕಟ್ಟೆ ಪ್ರದೇಶದಲ್ಲಿ ಯಾವುದೇ ಅಧಿಕೃತ ಚರಂಡಿಗಳು, ಈಗ ಲೇಔಟ್ಗಳಿಂದ ಬರುವಂಥ ಯಾವುದೇ ಅಧಿಕೃತ ಚರಂಡಿಗಳಿಲ್ಲ. ಎಲ್ಲರೂ ಅಲ್ಲಲ್ಲಿ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ, ಕಾಂಪೌಂಡ್ ಕಟ್ಟಿಕೊಂಡಿದ್ದಾರೆ. ಇದು ನಮ್ಮ ಜಾಗ ಅಂತ ಹೇಳ್ತಾರೆ. ಮಳೆ ನೀರನ್ನ ಇದಕ್ಕೆ ಉಪನದಿಗೆ, ರಾಜಕಾಲುವೆಗಳಿಗೆ ಪಾಸ್ ಮಾಡಬೇಕಾದ್ರೆ ಅಲ್ಲಿ ಜಾಗ ಬಿಡ್ಲಿಕ್ಕೆ ಕೊಡ್ಲಿಕ್ಕೆ ಯಾರು ತಯಾರಿಲ್ಲ. ಅಧಿಕಾರ ವರ್ಗ ಅದಕ್ಕೆ ಏನು ಮಾಡಿಲ್ಲ. ಹಾಗಿರುವಾಗ ಅಲ್ಲಿನ ಸ್ಥಳೀಯ ಜನರ ಎಲ್ಲೆಲ್ಲಿ ರಾಜಕಾಲುವೆಗಳಿದ್ದು ಅದನ್ನು ನಿಮ್ಮ ಮಾಹಿತಿಯನ್ನು ಕೊಡಿ ಅನ್ನುವಂಥದ್ದು, ಅದನ್ನು ಸರ್ವೆ ಮಾಡುವಂಥದ್ದು ಒಂದು ಸಮಗ್ರವಾದ ಇದು ತನಿಖೆ ಆಗಬೇಕು ವಿನಃ ಯಾರೋ ಒಬ್ರು ಅಧಿಕಾರಿ ಎಲ್ಲೋ ಅಲ್ಲಿ ಇಲ್ಲಿ ಬಂದವರ ಬಿಸಿ ಟೈಮಲ್ಲಿ ವರದಿ ಕೊಡುವಂತ ಆಗಬಾರ್ದು, ವರದಿಗೆ ಮತ್ತು ಉತ್ತರ ಕೊಡುವಷ್ಟು ಮುಗಿಸಲಬಾರದು. ಈ ಬಾರಿ ನೋಡಿ, ಇದಕ್ಕೆ ಉತ್ತರ ಹೀಗೆ ಅಂತಂದ್ರೆ ಈ ಬಾರಿ ಮಾಡುವಂತ ಏನು ಎಕ್ಸಾಮ್ ನಲ್ಲಿ ಕ್ವಶನ್ ಪೇಪರ್ ಗೆ ಮಾರ್ಕ್ ಕೊಟ್ಟು ಬಿಟ್ಟ ಹಾಗೆ ಈ ಬಾರಿ ಮಾಡುವಂತ ಕೆಲಸ ಏನಿದೆ ಅದು ಭವಿಷ್ಯದ 100 ವರ್ಷಕ್ಕೂ ಸಮಸ್ಯೆ ಬಾರದ ಈ ರೀತಿಯಲ್ಲಿ ಇರಬೇಕು. ಇನ್ನೂ ಹೀಗೆ ಇದನ್ನು ಬಿಟ್ಟು ಬಿಟ್ಟರೆ ಭವಿಷ್ಯದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಒಂದು ದಿನ ಮಾತ್ರ ಮಳೆ ಬಂತು, ಮರುದಿನ ನಿಂತು ಹೋಯ್ತು. ಅದರಿಂದಾಗಿ ಏನೋ ಉಳಿದಿದೆ. ಇಲ್ಲದಿದ್ದಲ್ಲಿ ಮಂಗಳೂರನ್ನ ಇನ್ನೂ 10 ವರ್ಷ ಹೋಗ್ಬೇಕಾಗಿತ್ತು, ಮತ್ತೆ ಪುನರ್ ನಿರ್ಮಿಸಬೇಕಾಗಿದ್ರೆ, ಅಥವಾ ಅಷ್ಟು ಸಂಕಷ್ಟಗಳು ಜನಸಾಮಾನ್ಯರುಗಳು ಪಡಬೇಕಾಗಿತ್ತು, ಸಾಯ್ಬೇಕಾಗಿತ್ತು, ಎಷ್ಟೋ ಪ್ರಾಣಗಳು ಹೋಗ್ತಾ ಇದ್ವು. ಆದ್ದರಿಂದ ಈ ಬಾರಿ ಏನೋ ಈ ಸರ್ವೆಗಳಾಗಬೇಕಾಗಿದೆ, ರಾಜಕಾಲುವೆ ಇರ್ಬೋದು ಅಥವಾ ನಗರದ ಒಟ್ಟು ಸರ್ವೆ ಆಗಬೇಕಾಗಿದೆ, ವೈಜ್ಞಾನಿಕವಾಗಿ ಆಗಬೇಕಾಗಿದೆ. ವೈಜ್ಞಾನಿಕವಾಗಿ ಮತ್ತು ಸ್ಥಳೀಯರು ಹಿರಿಯರು ಇರ್ತಾರೆ. ಅಂದ್ರೆ ಈಗ ರಾಯಕಟ್ಟೆ ಪ್ರದೇಶದಲ್ಲಿ ಇರ್ಬೋದು, ಈಗ ನಡುವೆ ಇದ್ದಂತ ರಾಜಕಾಲುವೆ ಏನಿದೆ ಅದು ಫಲ್ಗುಣಿ ನದಿಗೂ ಸಂಪರ್ಕ ಇತ್ತು. ಆನಂತರ ಕಾಲಕ್ರಮೇಣ ಅದು ಕಟ್ಟಾಯ್ತು, ಅಲ್ಲಿ ರಸ್ತೆಯ ಮನೆಗಳೆಲ್ಲ ಬಂದು ಈಗ ಅಲ್ಲಿಂದ ನೀರು ಈ 4th ಮೈಲ್ಗೆ ಬಂದು ಇಲ್ಲಿ ದಂಬೆಲ್ ಪ್ರದೇಶದಲ್ಲಿ ಇಲ್ಲಿ ನದಿಗೆ ಸೇರ್ಬೇಕಾಗಿದೆ.
ಅಂದ್ರೆ ಒಂದು ಪ್ರಕೃತಿಗೆ ವಿರುದ್ಧವಾಗಿ ವ್ಯವಸ್ಥೆಗಳು ಬದಲಾಗಿ ಹೋಗಿದೆ. ಹಾಗಿರುವಾಗ ಇದನ್ನ ಏನೆಲ್ಲ ಒಂದು ಸುಲಭವಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದನ್ನ ಒಂದು ಪ್ರಾಮಾಣಿಕವಾಗಿ ಕೂಲಂಕುಷವಾಗಿ ಮತ್ತು ಯಾವುದೇ ಒತ್ತಡಗಳಿಗೆ ಮಣಿಯದೆ ಇದನ್ನ ಜಾರಿ ಮಾಡಬೇಕು ಅನ್ನೋಂತ ನಮ್ದು. ಧನ್ಯವಾದಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ಮಾಹಿತಿ ನೀಡೋದಕ್ಕಾಗಿ. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರೆದ ನೋಡ್ತಾ ಇರಿ ಬಿಫೋರ್ ನ್ಯೂಸ್. ನಮಸ್ಕಾರ.